ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತವಾರ್ತೆ ದೇವರ ತುಳುನಾಡ ಸಂಪ್ರದಾಯದಂಚ ಎನಿಲ್ ದಬುಲೆತ ಕುರಾಲನ ಇಲ್ಲದಿಂಜಾದ ಬುಧವಾರ ಉನ್ಪುನ ಕಟ್ ಆಚರಣೆ ಉಂಡು ಅಂಚನೆ ದೇವಸ್ಥಾನಲೆಡ್ಲ ದೇವಸ್ಥಾನದಿಂಜವನ ಕಟ್ಟದಂಚ ಪುರಾಲ್ದ ಶ್ರೀರಾಜರಾಜೇಶ್ವರಿ ದೇವಸ್ಥಾನದ ಸೋಮವಾರ ಸಂಪ್ರದಾಯದ ಆಚರಣೆ ನಡೆತಂಡ. ತುಳುನಾಡ ಸಂಪ್ರದಾಯದಂಚ ಎನೆಲ್ದ ಬುಲೆತ ಕುರಲನ ಇಲ್ಲದಿಂಜಾದ ಬುಧವಾರ ಉನ್ಪುನ ಕಟ್ಟು ಸಂಪ್ರದಾಯ ಉಂಟು ಅಂಚನೆ ದೇವಸ್ಥಾನಲೆಡ್ಲ ದೇವಸ್ಥಾನದಿಂಜವನ ಕಟ್ಟು ನಡೆದು ಬೈತಂಡ. ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಸೋಮವಾರ ಕಾಂಡ ಕುರಲ್ ಪೂಜೆ ಬುಧವಾರ ಅಟ್ಟಣೆ ಮಲ್ತದಿತ್ತೆರ. ಕುರಲನ ದೇವಸ್ಥಾನದ ಕೊಡಿಮರತ ಎದುರು ಮೇಡ್ದ ದೇವ್ಯರ್ನ ಉಚ್ಚಯಮೂರ್ತಿ ತುಂಬನ ವಾಸುದೇವ ಮಯ್ಯರ್ ಶಿವರಾಮ ಮಯ್ಯರ್ ದೇವಸ್ಥಾನದ ನಮಸ್ಕಾರ ಮಂಟಪೊಡ್ದಿದ್ದು ಆ ಕುರಲಿಗೆ ಅನಂತ ಪದ್ಮನಾಭ ಭಟ್ರು ಪೂಜೆ ಮಲ್ತೆರ. ದೇವಸ್ಥಾನಗೂ ಕುರಲ್ ಕಟ್ಟದ ಭಕ್ತರಿಗೆ ಕುರಲ್ ಪಟ್ಟಿಯರ. ಕ್ಷೇತ್ರದ ವೆಂಕಟೇಶ ತಂತ್ರಿ ಪ್ರಧಾನ ಪೂಜೆ ಮಲ್ಪನ ಮಾಧವ ಭಟ್ರು, ರಾಮ ಭಟ್ರು, ಪರಮೇಶ್ವರ ಭಟ್ರು, ನಾರಾಯಣ ಭಟ್ರು, ಆಡಳಿತ ಮಂಡಲದ ಡಾಕ್ಟರ್ ಮಂಜಯ್ಯ ಶೆಟ್ಟಿ ಮುಖ್ಯ ಕಾರ್ಯತ್ವವನ್ನ ಅಧಿಕಾರಿ ಹರೀಶ್ ಈ ಪೊರ್ತುಡಿತ್ತರ. ಕುಡ್ಲದ ಸ್ನೇಹ ಕಲಾವೃಂದ ಶಿವನಗರದ ನೆಲೆಟ್ ಬರವು ಕಲ್ಪವನಕ್ಲನ ದಿನಾಚರಣೆ ಲೆಕ್ಕೊಡು ಬರವು ಕಲ್ಪಾಯಿನ ದುಂಬುದ ಹಿರಿಯರೆಗುಬಕ ಇತ್ತೆ ಕಲ್ಪವೊಂದು ಪುನಕ್ಲಿಗೆ ಮರ್ಯಾದೆ ಅರ್ಪಣೆ ಗುರುಭ್ಯೋ ನಮಃ ಕಾರ್ಯಕ್ರಮ ಪಾಂಡೇಶ್ವರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡ್ ನಡೆತಂಡ. ಕುಡ್ಲದ ಸ್ನೇಹ ಕಲಾವೃಂದ ಶಿವನಗರದ ನೆಲೆಟ್ ಬರವು ಕಲ್ಪಾವನಕ್ಲನ ದಿನಾಚರಣೆದ ಲೆಕ್ಕೊಡು ಬರವು ಕಲ್ಪಾಯಿನ ದುಂಬುದ ಹಿರಿಯರೆಗೆ ಬೊಕ ಇತ್ತೆ ಕಲ್ಪಾವೊಂದು ಪುನಕ್ಲಿಗೆ ಮರ್ಯಾದೆ ಅರ್ಪಣೆ ಗುರುಭ್ಯೋ ನಮನ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಾಂಡೇಶ್ವರಡು ನಡೆತಂಡ. ಬಿನ್ನೇರ್ ಒಟ್ಟು ಸೇರಿದ ಕಾರ್ಯಕ್ರಮ ಉದಿಪನ ಮಲ್ತೆರ ಸಮಾಜ ಸೇವಕರ ಸದಾಶಿವದಾಸ್ ಪಾಂಡೇಶ್ವರ ಪಾತ್ರದ ಕಾರ್ಯಕ್ರಮದ ಬಗೆಟ್ ಮೆಚ್ಚುಗೆ ತೆರಿಪಾದ ಬರವು ಕಲ್ಪಾಯಿನಕ್ಲಿಗೆ ಕಲ್ಪಾವೊಂದು ಪುನಕ್ಲಿಗೆ ಎಡ್ಡೆಪ್ಪು ಬಯಕೆಯರ. ಬಂದರ್ ವಾರ್ಡ್ ಮಹಾನಗರ ಪಾಲಿಕೆ ಸದಸ್ಯರ ಅಬ್ದುಲ್ಲಾ ಲತೀಫ್ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತಿರಿಯರ. ಬರವು ಕಲ್ಪಾವೊಂದಿತ್ತಿನ ದುಂಬುದ ಹಿರಿಯರೆಗೆ ಇತ್ತೆದ ಬರವು ಕಲ್ಪಾವನ ಹಿರಿಯರೆಗೆ ಮರ್ಯಾದೆ ಅರ್ಪಣೆ ಮಲ್ತೆರ. ಸ್ನೇಹ ಕಲಾವೃಂದ ಶಿವನಗರದ ಗುರ್ಕಾರ್ಯರ ಎ ಸದಾಶಿವ ಕುಲಾಲ್ ಗುರ್ಕಾರ್ಮೆ ವಹಿಸ್ತಿತ್ತೆರ. ಮುನೀರ್ ಮುಕ್ಕಚ್ಚೇರಿ, ಸಂದೀಪ್ ಉಳ್ಳಾಲ ಮುಖ್ಯೋಪಾಧ್ಯಾಯರು, ಶಾಲಿನಿ, ಯಶವಂತ್, ಶಾಲೆದ ಅಭಿವೃದ್ಧಿ ಸಮಿತಿದಕ್ಲು ಸ್ನೇಹ ಕಲಾವೃಂದದ ಸದಸ್ಯರು ಪಾಲ್ಗೊಂಡಿರ. ಶಿಕ್ಷಕರ ಮಾರ್ಗದರ್ಶನದಿಂದ ಕಲಿತ ಅನೇಕ ಸ್ಟೂಡೆಂಟ್ಸ್ಗಳು ವಿದ್ಯಾರ್ಥಿಗಳು ಕೂಡ ಇವತ್ತು ಕೆಲವು ಶಿಕ್ಷಕರಾಗಿದ್ದಾರೆ. ಈ ಅನೇಕ ವೃತ್ತಿ ಇರಬಹುದು, ಆದರೆ ಶಿಕ್ಷಕ ವೃತ್ತಿ ಎಂಬುದು ಒಂದು ವಿಭಿನ್ನವಾದದ್ದು. ಯಾಕಂದರೆ ಇದು ನಾವು ಮಾತ್ರ ಶಿಕ್ಷಕರಾದಲ್ಲ, ನಾವು ಕಲಿತ ವಿದ್ಯೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಿ ಅವರನ್ನು ಕೂಡ ಒಂದು ಉನ್ನತ ದರ್ಜೆಗೆ ತರಬೇಕು. ಒಂದು ಸಂಸ್ಕೃತದ ಒಂದು ಮಾತಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ. ಎಲ್ಲಿ ನಾವು ನಾರಿಯರನ್ನು, ಮಹಿಳೆಯರನ್ನು ಗೌರವಭಾವದಿಂದ ನೋಡ್ತೇವೆ, ಪೂಜಿಸ್ತೇವೆ, ಅಲ್ಲಿ ಖಂಡಿತವಾಗಿಯೂ ದೇವರ ನೆಲೆ ಇದೆ ಅಂತ. ಪಾಂಡೇಶ್ವರ ಶಾಲೆಗೆ ಸದಾ ಇರುವ ಹೆಸರು ಯಾವಾಗಲೂ ಸದಾವಾಗಿ ಇರ್ತದೆ. ಅದರಲ್ಲಿ ಒಂದು ಸದಾಶಿವ ದಾಸ್ ಪಾಂಡೇಶ್ವರ ಅವರು, ಒಂದು ನಮ್ಮ ಸದಾ ಅಣ್ಣವರು. ಇದು ನಮ್ಮ ಶಾಲೆಯ ಭಾಗ್ಯ, ಇದು ನೀವು ಕೊಡುವ ಪ್ರೀತಿ. ಖಂಡಿತವಾಗಿ ನಾನು ಹೇಳ್ತೇನೆ, ಒಬ್ಬ ಜನಪ್ರತಿನಿಧಿಗಿಂತ ಸಮಾಜ ಸೇವೆಯಲ್ಲಿ ಸಮಾಜವನ್ನು ಸುಧಾರಿಸುವ ನಿಮ್ಮಂಥವ್ರು ಇದ್ದಾರೆ. ಯಾವ ಸಂಘಟನೆಯಲ್ಲಿ ಕೂಡ ಸಮಸ್ಯೆ ಬರಲಿಕ್ಕಿಲ್ಲ, ಅದು ಅಭಿವೃದ್ಧಿ ಆಗ್ತದೆ. ಭಗವದ್ಗೀತೆಯಲ್ಲಿ ಒಂದು ಮಾತಿರುವಾಗೆ, ಬರುವಾಗ ನಾವು ಏನು ತರಲಿಲ್ಲ, ಹೋಗುವಾಗ ನಾವು ಕೊಂಡೋಗೋದಿಲ್ಲ. ಬರುವ ಹೋಗುವ ನಡುವಿನಲ್ಲಿ ಏನು ನಾವೊಂದು ಶಾಶ್ವತವಾಗಿ ನೀಡಿದ್ದೇವೆ, ಅದಕ್ಕೆ ನೀವೇ ಸಾಕ್ಷಿ. ಇವತ್ತು ನೀವು ಬಂದಿದ್ದೀರಿ, ನಿಮ್ಮಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಜೀವನವನ್ನು ನೀವು ಕೊಟ್ಟಿದ್ದೀರಿ. ಇಲ್ಲಿ ವೇದಿಕೆಯಲ್ಲಿ ಒಬ್ಬರ ದಾಸನ ಹೇಳಿದರು, ಕೈ ಚಪ್ಪಾಲೆ. ಇವತ್ತು ಆ ಕೈ ಚಪ್ಪಾಲಗಟ್ಟ ವಿದ್ಯಾರ್ಥಿಗಳು ನಾಳೆ ಈ ನಮ್ಮ ಅಧ್ಯಾಪಕರ ವಿದ್ಯೆಯಿಂದ ಆ ಪೆನ್ನಲ್ಲಿ ಹಸಿರು ಪೆನ್ನಲ್ಲಿ ಬರೆಯೋ ಒಂದು ಅಧಿಕಾರಿ ಆಗಿರ್ಬೋದು, ರೆಡ್ ಪೆನ್ನಲ್ಲಿ ಬರೆಯೋದು ಅಧಿಕಾರಿ ಆಗ್ಬೋದು, ಇಲ್ಲದ ಉನ್ನತ ಸ್ಥಾನದ ಬರೋ ಅದಕ್ಕೆಲ್ಲ ಕಾರಣ ಗೌರವಾನ್ವಿತ ನಿಮ್ಮಂಥ ಶಿಕ್ಷಕರು. ನೀವು ನೀಡಿದ ವಿದ್ಯೆ, ನೀವು ನೀಡಿದ ಸಮಾಜದ ಗುರುತಿಸುವ ಗೌರವ ಇವತ್ತು ನನ್ನಲ್ಲಾಗಲಿ ವೇದಿಕೆಯಲ್ಲಾಗಲಿ
ಮುಂದಿನ ಮಕ್ಕಳ ಭವಿಷ್ಯ. ಪ್ರಧಾನಿಯರ್ನ ಎನ್ನ ಮಣ್ಣು ಎನ್ನ ದೇಶ ಅಭಿಯಾನಡು ಮಾತೆರ್ಲ ಕೈ ಜೋಡ್ಸಾವಡೊಂದು ಬಿಜೆಪಿ ರಾಜ್ಯ ಗುರ್ಕಾರಿರ್ಬಕ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಕೇನುಂದೆರ ಕದ್ರಾ ಕ್ಷೇತ್ರಡು ಅಭಿಯಾನ ಉದಿಪನ ಮಲ್ತದ 6 ಪಾತಿರಿಯರು. ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ ಎನ್ನ ಮಣ್ಣು ಎನ್ನ ದೇಶ ಪನ್ಪನ ಅಭಿಯಾನಗೂ ಕುಡ್ಲದ ಕದ್ರಾ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗನೋಡು ರಾಜ್ಯ ಬಿಜೆಪಿ ಗುರ್ಕಾರ್ಯರ ನಳಿನ್ ಕುಮಾರ್ ಕಟೀಲ್ ಚಾಲನೆ ಕುರಿಯರು. ನಳಿನ್ ಕುಮಾರ್ ಪಾತಿರ್ದ ಪ್ರಧಾನಿಯರ್ನ ಎನ್ನ ಮಣ್ಣು ಎನ್ನ ದೇಶ ಅಭಿಯಾನಗೂ ನಮ್ಮ ಮಾತ ಕೈ ಜೋಡ್ಸಾದ ಅಭಿಯಾನಗೂ ಸಾಕಾರ ಕೊರ್ಕಾಂದ ಪಂಡ್ಯರ. ಶಾಸಕರ ವೇದವ್ಯಾಸ ಕಾಮತ್ ಪಾತಿರ್ದ ದೇಶಭಕ್ತಿದ ಗುರ್ತಾಯಿನಂಚಿನ ಕಾರ್ಯಕ್ರಮ ಎಂಕ್ಲನ ಪಾರ್ಟಿ ಕಡಿರ್ದ ಆಪಣೊಂದು ಪನಿಯರೆ ಸಂತೋಷ ಆಪಣೊಂದು ಪಂಡ್ಯರ. ಪಕ್ಷದ ಜಿಲ್ಲಾ ಗುರ್ಕಾರ್ಯರ ಸುದರ್ಶನ್ ಬೇದ್ರ, ಮೇಯರ್ ಸುಧೀರ್ ಶೆಟ್ಟಿ, ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ, ಭಗೀರಥಿ ಮುರುಳ್ಯ, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್, ಮೈಸೂರು ಎಲೆಕ್ಟ್ರಾನಿಕ್ಸ್ ದುಂಬುದ ಗುರ್ಕಾರ್ಯರ ಸಂತೋಷ್ ಕುಮಾರ್ ಬೋಳಿಯಾರ್ ಈ ಪುರ್ತುಡಿದ್ದರು. ಕವಿ ಬಹಳ ಸುಂದರವಾಗಿ ಹೇಳ್ತಾರೆ, ಚಂದನ ಹೇ ಇಸ್ ದೇಶ್ ಕಿ ಮಾಟಿ, ತಪೋಭೂಮಿ ಹರ್ ಗ್ರಾಮ ಹೇ, ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾರಾಮ್. ಭಾರತದ ಪ್ರತಿಯೊಂದು ಗ್ರಾಮವೂ ಅದು ತಪೋವನಗಳು. ಭಾರತದ ಪ್ರತಿಯೊಂದು ಮಣ್ಣು ಅದಕ್ಕೋಸ್ಕರ ಭಾರತದಲ್ಲಿ ಚರಾಚರ ಜೀವಿಗಳಲ್ಲೂ ಭಗವಂತನನ್ನ ಕಂಡಿರತಕ್ಕಂಥ ಏಕೈಕ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ. ಹಾಗಾಗಿ ಮಣ್ಣನ್ನು ಗೌರವಿಸಿದ್ದೀವಿ ನಾವು, ನೀರನ್ನು ತೀರ್ಥ ಅಂತ ಗೌರವ ಮಾಡ್ತೀವಿ, ಮಣ್ಣನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ, ಚರಾಚರ ಜೀವಿಯಲ್ಲೂ ಭಗವಂತನನ್ನು ಕಂಡಿದ್ದೀವಿ. ಹಾಗಾಗಿ ಈ ನಾಡು ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನ ನಾಡು ಯಾವುದಾದ್ರೂ ಇದ್ದರೆ ಜಗತ್ತಿನಲ್ಲಿ ಅದು ಭಾರತ ಅಂತ ಹೇಳಿ. ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡದೇ ಇರತಕ್ಕಂಥ ಒಂದು ನೆಲೆ ಇದ್ರೆ ಅದು ಭಾರತ. ಹಾಗಾಗಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಈ ದೇಶ 2014 ನಂತರ ಸ್ವಾತಂತ್ರ್ಯ ನಂತರದ ತಾಯಿ ಭಾರತೀಯ ಜಾಗೃತಿಯನ್ನು ಮಾಡಿದ ಪ್ರಧಾನಮಂತ್ರಿಗಳಲ್ಲಿ ಇಬ್ಬರು ಶ್ರೇಷ್ಠ. ನರೇಂದ್ರ ಮೋದಿಯವರು ಯೋಚನೆ ಮಾಡ್ತಾರೆ, ಜಗತ್ತಿನಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂತಹ ಒಂದು ವಿಗ್ರಹದ ರಚನೆ ಆಗಬೇಕು. ಯಾರ ವಿಗ್ರಹ ರಚನೆ ಆಗಬೇಕು? ಈ ದೇಶಕ್ಕೆ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಕೊಟ್ಟ, ದೇಶವನ್ನು ಒಂದು ಮಾಡಿರ್ತಕ್ಕಂಥ, ಕಾಶ್ಮೀರವನ್ನು ಭಾರತದಲ್ಲಿ ಒಳಗೂಡಿಸಿರ್ತಕ್ಕಂಥ, ಹೈದರಾಬಾದನ್ನು ಭಾರತಕ್ಕೆ ತಂದಿರತಕ್ಕಂಥ, ಗೋವಾವನ್ನು ಭಾರತದೊಟ್ಟಿಗೆ ವಿಲೀನ ಮಾಡಿರ್ತಕ್ಕಂಥ ಒಬ್ಬ ಶಕ್ತಿಶಾಲಿಯಾಗಿರ್ತಕ್ಕಂಥ ಗೃಹ ಸಚಿವ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಸರಿಸುಮಾರು ಈ ದೇಶದಿಂದ 7,000ಕ್ಕೂ 500 ಹೆಚ್ಚು ಕಡೆಯಿಂದ ಬರುವಂಥ ಮಣ್ಣನ್ನು ವಿಶೇಷವಾಗಿ ಸಂಗ್ರಹಿಸಿ ಬಹಳ ದೊಡ್ಡ ರೀತಿಯಲ್ಲಿ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಇವತ್ತೆಲ್ಲ ಒಂದು ಕಡೆ ಖುಷಿ ಆಗುತ್ತೆ. ದೇಶಭಕ್ತಿಯ ಪ್ರತೀತವಾದಂತಹ ಕಾರ್ಯಕ್ರಮ ನಮ್ಮ ಪಾರ್ಟಿ ಕಡೆಯಿಂದ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಶತಮಾನದ ಕಾಲಗಳಲ್ಲಿ ಉಳಿಯುವಂಥದ್ದು ಭಾರತ ಮಾತ್ರ. ಆ ಭಾರತವನ್ನ ಪರಮ ವೈಭವದಲ್ಲಿ ಕೊಂಡೋಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು, ದೇಶಭಕ್ತಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕು. ಅದು ಮಾಡುವಂಥ ಅವಕಾಶ ಕೇವಲ ನಮ್ಮ ಪಕ್ಷದಲ್ಲಿದೆ, ಬೇರೆ ಎಲ್ಲೂ ಕೂಡ ಇಲ್ಲ ಅಂತ ಹೇಳುವಂಥದ್ದು ಎದೆತಟ್ಟಿ ಹೇಳಬಹುದು. ಯುವ ವಾಹಿನಿ ಬಿರುವೆರೆ ಸಮಾಜಡು ಕಟ್ಟುನಿಟ್ಟಡು ಕಾರ್ಯಮಲ್ತೊಂದು ಪುನಃ ಸಂಸ್ಥೆ ಅಂದು ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಪಂತ್ಯರ ಕುಡ್ಲಡ್ ಯುವ ವಾಹಿನಿ ಕೇಂದ್ರ ಸಮಿತಿದ ನಿಲೆಟ್ ಡೆನ್ನಾನ 2023 ಸಾಂಸ್ಕೃತಿಕ ಪಂಥ ಉದಿಪನ ಮಲ್ತದ ಪಾತಿರಿಯರು. ಯುವವಾಹಿನಿ ಕೇಂದ್ರ ಕುಡ್ಲದ ನೆಲೆಟ್ ಒಡಿಪು ಘಟಕದ ಭಿನ್ನಾದಿಗೀಡು ಯುವವಾಹಿನಿ ಅಂತರ ಘಟಕ ಸಾಂಸ್ಕೃತಿಕ ಪಂಥ ಡೆನ್ನಾನ 2023 ಐತಾರ ಕುಡ್ಲದ ಪುರಭವನೋಡು ನಡತಂಡ. ಸತೀಶ್ ಕುಮಾರ್ ಕೆಡೆಂಜಿ ಕೊಡಿಯರಾಯರ್, ಕೇಶವ ಶಾಂತಿ ನರಿಕೊಂಬು ಸಭಾಲೇಸನು ಉದೀಪನ ಮಲ್ತೆರ. ಬ್ರಹ್ಮಶ್ರೀ ನಾರಾಯಣ ಗುರು ಸಿನಿಮಾ ತಯಾರು ಮಲ್ತಿದಿನ ಕಲಾವಿದರು ಬೊಕ್ಕ ನಿರ್ದೇಶಕರ ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಡೋಲ್ ಬಿಟ್ಟುದು ಡೆನ್ನಾನ 2023 ಸಾಂಸ್ಕೃತಿಕ ಪಂಥನು ಉದೀಪನ ಮಲ್ತೆರ. ಕೇಶವ ಶಾಂತಿ ಪಾತ್ರದ ಯುವವಾಹಿನಿ ಮಾತ್ರ ಎಲ್ಲ ಸೇರ್ಸವೊಂದು ಈ ಕಾರ್ಯಕ್ರಮ ನಡಪವನು ಪುಗರ್ನ ಸಂಗತಿ ಸಂಘಟನೆದ ಒಗ್ಗಟ್ಟು ಒಂದುವೇ ರೀತಿ ದುಂಬರೇಡಂದು ಎಡಿಪು ಬಯಕಿಯರ. ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಪಾತ್ರದ ಯುವವಾಹಿನಿ ಸಂಸ್ಥೆ ಬಿರುವೇರೆ ಸಮಾಜಡು ಕಟ್ಟನಿಟ್ಟಡು ಕಾರ್ಯಮಲ್ತೊಂದು ಪುನಃ ಸಂಸ್ಥೆ ಆದುಂಡು ಡೆನ್ನಾನ ಕಾರ್ಯಕ್ರಮ ಸುರುತ ಸರ್ತಿ ಬೆಳ್ತಂಗಡಿಡು ಆನಗಲ ತಾನು ಬಿನ್ನರಾದಿತ್ಯ ಅಂದ ಪಂಡಿನ 6 ಯುವವಾಹಿನಿ ಸಂಸ್ಥೆ ಬೊಕ್ಕ ಡೆನ್ನಾನ ಪಂತೊಡು ಪಾಲ್ದೆತ್ತೊನ್ನಕ್ಲೆಗ್ ಎಡಿಪು ಬಯಕಿಯರ. ಬೆಳ್ತಂಗಡಿ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರ ಪದ್ಮನಾಭ ಮಾಣಿಂಜ, ಯುವವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರ ರಾಜೇಶ್, ಪ್ರಧಾನ ಕಾರ್ಯಂತರ ಕುಸುಮಾಕ, ಲೋಕೇಶ್ ಸುವರ್ಣ, ಸತೀಶ್ ಉದಿಪನಲ್ಲಿ ಪಾಲ್ದೆತ್ತೊಂಡ್ಯರ. ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಬೇಕಿದ್ರೆ ಒಬ್ಬರ ಅಧ್ಯಕ್ಷರ ಅವಧಿ ಅಂತ ಹೇಳಿದ್ರೆ 1 ವರ್ಷ. ಈ 1 ವರ್ಷದ ಅವಧಿಯಲ್ಲಿ ಅವರೊಂದು ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ನಿತ್ಯ ನಿರಂತರವಾಗಿ ಇದರಲ್ಲಿ ಭಾಗವಹಿಸಬೇಕಾಗ್ತದೆ. ಅವರು ಬೇರೆ ಎಲ್ಲ ಅವರ ಏನು ಕಾರ್ಯಚಟುವಟಿಕೆಗಳಿದೆ ಅದನ್ನು ಬದಿಗೊಟ್ಟಿ ಇದನ್ನು ಮುಂದುವರಿಸಬೇಕಾಗ್ತದೆ. ಇವತ್ತು ಬಹಳ ಒಂದು ಉತ್ತಮ ರೀತಿಯಲ್ಲಿ ಸಮಾಜ ಗುರುತಿಸುವ ರೀತಿಯಲ್ಲಿ ಅದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಎಂಕಲ್ನ ಕೈಟ್ ಅರ್ಲಿನ ಚಿತ್ತನ ಈ ದೀಪ
ಅವು ಈ ಸಂಸ್ಥೆದ ನನಾತ್ ಬಾನೆತ್ತರಗೊಳ್ಪನಂಚೆತ್ತಿನ ಕೀರ್ತಿಗೊಂಜಿ ಬೊಳ್ಪುದ ತಾದಿ ಆದು ಬರಡು ಆ ಮೂಲಕ ನಮ್ಮ ಇಡೀ ಪುತ್ತಾಯಿನಂಚೆತ್ತಿನ ದೀಪ ಅವಕ್ಕೆ ನಮ್ಮ ಮಾತೆಗಳ ಶ್ರಮ ಶ್ರದ್ಧೆ ವಿಶ್ವಾಸ ಪನ್ಪರಂಚೆತ್ತಿನ ಎಣ್ಣೆನ ಮಾತಾಯ್ಕೆ ಸದಾ ಪಾಡೊಂದು ಆ ದೀಪ ಏಪಲ ತೆಕ್ಕಂದ ಲೆಕ್ಕ ಅವು ಸದಾ ಅರ್ಲು ಲೆಕ್ಕ ಅವೇ ದೀಪ ನಮ್ಮ ಬದುಕುಗಳ ನಮ್ಮ ಬಾಳ್ವೆಗಳ ಒಂಜಿ ಬೊಳ್ಪುದ ತಾದಿ ಆಪು ಲೆಕ್ಕ ಆ ಗುರುದೇವಿರ್ಲ ಆ ಕುಲದೈವ ದೇವಿರ್ಲ ಅನುಗ್ರಹಿ ಪಡೆದಂದು ಪನೊಂದು ಬಡವರೆಂದು ಬತ್ತಿನ ಮಾತ ಜನಕ್ಲೆಗಳ ಸಹಾಯ ಆಪಿನಂಚಿನ ಒಂದು ಕಾರ್ಯಕ್ರಮವನ್ನು ಮಲ್ತೊಂದು ಬರ್ತಾರೆ. ಅಂಚನೆ ನಾನು ದುಂಬುಗಳ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಸಮಾಜಕ್ಕೂ ಕೂಡ ಏನಂಚಿನ ಸಮಾಜದ ಮಾತ ಬಂಧುಲೆಗಳ ಉಪಕಾರ ಆಪಿನಂಚಿನ ಕಾರ್ಯಕ್ರಮವನ್ನು ಮಲ್ತೊಂದು ಮಿತ್ತಗಳ ಯುವವಾಹಿನಿದ ಪೂಜಾರನ್ನು ಒರಿಪಾಲೆ ಈತನೇಟ ಮಲ್ತಿನ ನಿಖಿಲ್ನ ಕಟಪಾಡಿ ಆನೆಗುಂದಿ ಶ್ರೀ ಸರಸ್ವತಿ ಪೀಠದ ನಾಗ ಧರ್ಮೇಂದ್ರ ಸರಸ್ವತಿ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆ ದುಂಬುದ ನಳಂದ ವಿಶ್ವವಿದ್ಯಾನಿಲಯದಂಚ ಪುದರ್ ಪಡೆವಿಡಂದು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಪಂತ್ಯರ ಮಠದ ನಿಲೆಟ ನಡತಿನ ಶಿವಾರ್ಚನಂ ಕಾರ್ಯಕ್ರಮಟ್ಟು ಆಶೀರ್ವಚನ ಕುರಿಯರು. ಉಡುಪಿ ಜಿಲ್ಲೆ ಕಟಪಾಡಿ ಪಡುಕುರ್ತ್ಯಾರ್ದ ಶ್ರೀ ಆನೆಗುಂದಿ ಸರಸ್ವತಿ ಮಹಾಪೀಠದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯರ್ನ 14ನೇ ವರ್ಷದ ಚಾತುರ್ಮ್ಯಾಸ ವೃತಾಚರಣದಲ್ಲಿ ಕೂಡ ಐತಾರ ಶಿವಾರ್ಚನಂಬಕ ಗುರುಕ್ಲೆನ ಪಾದಪೂಜಾಟನೆ ಮಲ್ತದಿತ್ತರ. ನಾಗ ಧರ್ಮೇಂದ್ರ ಸರಸ್ವತಿ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆದ ದುಂಬುದ ಬಕ ಇತ್ಯದ ಕಲ್ಪನಕ್ಲು ಬಕ ಮಹಾಸಂಸ್ಥಾನದ ವೈದಿಕ ವೃಂದದ ದುಂಬಾಳ್ತಡ ಅಕ್ಷಯ ಶರ್ಮ ಕಟಪಾಡಿ, ಮನೋಜ್ ಶರ್ಮಾ, ಮೌನೀಶ್ ಶರ್ಮಾ ಪೌರಾಹಿತ್ಯೋಡು ಅಟ್ಟಣೆ ಮಂದಿನ ಶಿವಾರ್ಚನಂ ಕಾರ್ಯಕ್ರಮಟ್ಟು ಸಂಕಲ್ಪ ಪೂಜೆ ನಡಪಾದ ವಿಶ್ವ ಅನಾಥಾಷ್ಟಕಂ ಬಿಲ್ವಾಷ್ಟಕಂ ಬಕ ಲಿಂಗಾಷ್ಟಕಂ ಪಂಡದ ಶಿವ ಸಹಸ್ರನಾಮದ ಒಟ್ಟುಗು ಶಿವಾರ್ಚನೆ ನಡತಂಡ ಊರು ಪರ ಊರ್ಲೆನ ಭಕ್ತರ 450 ಜನ ಖಂಡನೆ ಬಿಡದೆ ಶಿವಾರ್ಚನಂ ಸಂಕಲ್ಪ ಮಲ್ತದ ವೃತಾಚರಣೆಗೆ ಕೊಲ್ಲುದಿತ್ಯಾರ. ಭಜನಾ ಸಂಕೀರ್ತನ ನಡಪಾದ ಮಹಾಪೂಜೆ ಮಲ್ತ್ಯಾರ. ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯರ್ನ ಪಾದಪೂಜೆ ನಡತ ನಡೆದ ಬಕ್ಕ ಸ್ವಾಮೀಜಿಯರ ಆಶೀರ್ವಚನ ಕೊರಿಯರ. ಶಿವ ಪಂಪನ ಶಬ್ದನೆ ಭಾರಿ ಪವಿತ್ರವಾಯಿನವು. ಚಂದ್ರಮೌಳೀಶ್ವರ ಪಟ್ಟದ ದೇವರ್ನಲ್ಲಿ ಕೊಡು ಶಿವಾರ್ಚನೆ ಮಲ್ತದ ಮಠದ ಕಲ್ಪನಕ್ಕೂ ಎಡ್ಡೆ ರೀತಿಯಿಂದ ನಡಪಾದು ಕೊಡ್ತೀರ. ಸಮಾಜಕ್ಕೂ ಎಡ್ಡೆ ವೈದಿಕರಿ ಮಠೋಡ್ದು ಮೂಡ್ದು ಬರೋದಿಲ್ಲೇರ. ಸಂತೋಷನ ನೆಲಾತ್ ವಿದ್ವಾಂಸರು ಮೂಡ್ದು ಬರಡು ದುಂಬು ನಳಂದ ವಿಶ್ವವಿದ್ಯಾನಿಲಯಡು ದೇಶದ ಮಾತಾ ಕಡೆಕ್ಲಿಡ್ದು ಇಂತಿನಂಚ ಈ ಮಠಕ್ಕೂ ದೇಶದ ಮೂಲೆ ಮೂಲೆಡ್ದು ವೈದಿಕ ಕಲ್ಪರೆ ಬರ್ತದ ಮಾದರಿ ಸಂಸ್ಥೆ ಅವಡಂದು ಸ್ವಾಮೀಜಿ ಪಂಡ್ಯರ. ಯಾರು ನಿಜವಾಗಿ ಸುಖಿ ಅಂತ ನಾವು ಕೇಳಿದರೆ ಸೈವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ, ಯಾರ ಮನಸ್ಸು ಸದಾ ಶಾಂತವಾಗಿರ್ತದೆಯೋ ಅವನು ನಿಜವಾದ ಸುಖಿ. ಎಲ್ಲರ ಅಂತರಂಗದಲ್ಲಿ ಭಗವಂತ ಇದ್ದಾನೆ, ಎಲ್ಲರ ಅಂತರಂಗದಲ್ಲಿ ಭಗವಂತ ಇದ್ದಾನೆ. ಅವನ ದರ್ಶನ ಆಗಬೇಕು ಅಂತ ಹೇಳಿದರೆ ಮೇಲಿರ್ತಕ್ಕಂಥ ಮನಸ್ಸು ಹೊಯ್ದಾಡದೆ ಶಾಂತವಾಗಿರಬೇಕು. ಕೊಳದ ತಾಳ ಕೊಳದ ಬುಡ ನಮಗೆ ಕಾಣಬೇಕು ಅಂತ ಹೇಳಿದರೆ ಕೊಳದಲ್ಲಿರ್ತಕ್ಕಂಥ ನೀರು ಅಲುಗಾಡದೆ ಶಾಂತವಾಗಿದ್ದಾಗ ಮಾತ್ರ ಕೊಳದ ತಳ ಕಾಣಲಿಕ್ಕೆ ಸಾಧ್ಯ. ಎಲ್ಲರ ಅಂತರಂಗದಲ್ಲಿರ್ತಕ್ಕಂಥ ಎಲ್ಲರ ಒಳಗಿರ್ತಕ್ಕಂಥ ಭಗವಂತನ ದರ್ಶನ ಆಗಬೇಕು ಅಂತ ಹೇಳಿದರೆ ಮೇಲಿರ್ತಕ್ಕಂಥ ಮನಸ್ಸು ಹೊಯ್ದಾಡದೆ ಶಾಂತವಾಗಿದ್ದಾಗ ಮಾತ್ರ ಸಾಧ್ಯ. ಆ ಹೊಯ್ದಾಡುವ ಮನಸ್ಸನ್ನು ಹೇಗೆ ಶಾಂತವಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಅಂತ ತಿಳಿಸ್ಲಿಕ್ಕೋಸ್ಕರ ಎಲ್ಲ ಶಾಸ್ತ್ರಗಳು ಬಂದಿರತಕ್ಕಂಥದ್ದು. ನಾವು ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಏನೇ ವಿಪರೀತಗಳು ಏರಿಳಿತಗಳು ಇದ್ದರೂ ಅವುಗಳ ಮಧ್ಯೆ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವ ಹಾಗೆ ಭಗವಂತ ನಿಮ್ಮನ್ನು ಅನುಗ್ರಹ ಮಾಡಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಪ್ರತಿಷ್ಠಾನಪಕ ಚಾತುರ್ಮ್ಯಾಸತ್ವವನ್ನು ಸಮಿತಿ ಗುರುಕಾರ್ಯರ ವಿ ಶ್ರೀಧರಾಚಾರ್ಯ ವಡೇರ ಹೋಬಳಿ, ಪಣವಾಧಿಕಾರಿ ಅರವಿಂದ ವೈ ಆಚಾರ್ಯ ಬೆಳುವಾಯಿ, ಅಸೆಟ್ ಗುರುಕಾರ್ಯರ ಬಿ ಸೂರ್ಯಕುಮಾರ ಹಳೆಯಂಗಡಿ, ಮಾತೃ ಮಂಡಲಿ ಗುರುಕಾರ್ದಿ ಸಂಧ್ಯಾ ಲಕ್ಷ್ಮಣ ಆಚಾರ್ಯ, ಡಾಕ್ಟರ್ ವಿ.ಪಿ. ರಾಘವನ್ ಕಣ್ಣೂರು ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ಗೊಂಡಿರ. ಸ್ವಾಮೀಜಿಯರದ ಅನುಗ್ರಹ ಮಂತ್ರಾಕ್ಷಣೆ ನಡೆತಂಡ ವಿಶ್ವಕರ್ಮ ಬ್ರಾಹ್ಮಣ ಸಮಾಜದ ದೇವಸ್ಥಾನಲೇನ ಮುಕ್ತೇಸರರು ಸೇರಿನಂಚ 4 ಜನ ಭಕ್ತರು ಬೊಕ ಒಡಿಪದ ಶಾಸಕರ ಯಶಪಾಲ ಸುವರ್ಣ ಗುರುಕ್ಲೆಡ್ದು ಮಂತ್ರಾಕ್ಷತೆ ತೊಂಡಿರ. ಚಿಂತನ ಕಾರ್ಯಕ್ರಮ ನಡಪಾದು ಕೊರ್ನ ಪವನ್ ಶರ್ಮಾ, ಪ್ರಧಾನ ಕಾರ್ಯಂತರ ಲೋಕೇಶ್ ಎಂಬಿ ಆಚಾರ್ ಕಂಬಾರ್ ಈ ಪೊರ್ತುಡಿತ್ತರ. ಲೋಲಾಕ್ಷ ಶರ್ಮಾ ಕಟಪಾಡಿ ಕಾರ್ಯಕ್ರಮ ಸುಧಾರ್ತಿರ.
ಬಂಟೆರ್ನಯ್ಯನೆ ನಾಡವೀರ್ನ ಮಾತೃ ಸಂಘದ ನಿಲೆಟ್ ಶ್ರೀ ಸಿದ್ಧಿ ವಿನಾಯಕ ಪ್ರತಿಷ್ಠಾನ ಬಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬಂಡ್ಸ್ ಹಾಸ್ಟೆಲ್ದ ಜತೆ ಸಿರಿಗಿಡ ಅಂತರ ಜಿಲ್ಲಾ ಮಟ್ಟದ ಬಂಟಗೊಬ್ಬದ ಕೂಟ ಬಂಡ್ಸ್ ಹಾಸ್ಟೆಲ್ದ ಶ್ರೀರಾಮಕೃಷ್ಣ ಮೈದಾನಡು ಐತಾರ ನಡೆತಂಡ ಬಂಟೆರ್ನಯ್ಯನೆ ನಾಡವೇರ್ನ ಮಾತೃ ಸಂಘದ ನಿಲೆಟ್ ಶ್ರೀ ಸಿದ್ಧಿ ವಿನಾಯಕ ಪ್ರತಿಷ್ಠಾನ ಬಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬಂಡ್ಸ್ ಹಾಸ್ಟೆಲ್ದ ಜತೆ ಸಿರಿಗಿಡ ಅಂತರ ಜಿಲ್ಲಾ ಮಟ್ಟದ ಗೊಬ್ಬುದ ಕೂಟ ಬಂಡ್ಸ್ ಹಾಸ್ಟೆಲ್ದ ಶ್ರೀರಾಮಕೃಷ್ಣ ಮೈದಾನೋಡು ಐತಾರ ನಡೆತಂಡ ಸಂಚಾಲಕರು ವಸಂತ ಶೆಟ್ಟಿ ಗೊಬ್ಬುದ ಕೂಟ ಬಕ ಗಣೇಶೋತ್ಸವ ಬಗೆಟ್ ಇಡಿ ಮಾಹಿತಿ ಕುರಿಯರ ಪೊಂಜೋಲೆಗ್ ಬಕ ಅಂಜೋಲೆಗ್ ಬಲ್ಲು ಇಪುನ ಅಂಜೋಲೆಗ್ ವಾಲಿಬಾಲ್ ಪೊಂಜೋಲೆಗ್ ಥ್ರೋಬಾಲ್ ಪಂಥ ನಡೆತಂಡ ಮಾತೃ ಸಂಘ ಬಕ ಸಮಿತಿದ ಪದಾಧಿಕಾರುಲು ಸದಸ್ಯರು ಈ ಪೊರ್ತುಡಿತ್ತೇರು. ಐದು ವರ್ಷದ ಬಾಲ್ಯದಿಂಚಿನ ಸ್ವಲ್ಪ ವರ್ಷದ ಜನ ಮಟ್ಟ ನಮ್ಮ ಕ್ರೀಡೆನ ಆಯೋಜನೆ ಮಾಡ್ತಿತ್ತ ಪೂರ ಬೇತೆ ಮೂಜಿ ಜಿಲ್ಲೆದಲ್ಲ ಟೀಮುಲು ಬೈದನೆ ಕಲ್ದ ಪೂರ ಮಂಜೇಶ್ವರ ಹೊಡೆದು ಕುಂದಾಪುರ ಶೀರೂರು ಬೈಂದೂರು ಒಕ್ಕ ಇಂಚಿಡು ಮೂಡುಬಿದ್ರಿ ಬೆಳ್ವಾಯಿ ಮೂಡುಬಿದ್ರಿ ಇಂಚಿಡು ಬೆಳ್ತಂಗಡಿ ಪುತ್ತೂರು ಸುಳ್ಯ ಒಂದು ಪೂರ ನಮ್ಮ ಅಂಚಿಡು ಕಾಸರಗೋಡು ಈ ಮೂಜಿ ಜಿಲ್ಲೆದಲ್ಲ ಪೂರ ಟೀಮುಲು ಬೇತೆ ಬೇತೆ ಇಂಡೋರ್ ಗೇಮ್ಸ್ಗೂ ನಮ್ಮ ತಾರಾಯಿ ಕಟ್ಟುನಾದುಪ್ಪು ಅಥವಾ ಸ್ಲೋ ರೇಸ್ ಉಪ್ಪು ಅಥವಾ ಮುಟ್ಟಲೆ ರೇಸ್ ಉಪ್ಪು ಪ್ರತಿಯೊಂದು ಬೇತೆ ಬೇತೆ ನಮ್ಮ ದುಮ್ಮದ ಹಳ್ಳಿದ ಕೆಲವು ಆಟೋಟನ್ನ ನಮ್ಮ ಮೂಲ ಆಯೋಜನೆ ಮಾಡ್ತಾ ಪೂರ ಎಡ್ಡೆ ರೀತಿಯಲ್ಲಿ ಒಗ್ಗಟ್ಟು ಒಂಜೇ ಮನಸ್ಸು ಗೊಬ್ಬೋಡು ಅಗಲಿಗೆ ದಾಲ ಆ ಒಂಜಿ ಈ ಕ್ರೀಡೆ ದಸರಾದ ನನಾತ್ ನಮ್ಮ ಒಗ್ಗಟ್ಟು ಬೆಳವಣಿಗೆ ಅವಡು ಪಂಪಿನ ಒಂಜಿ ಸದುದ್ದೇಶಡು ನಮ್ಮ ಈ ಕ್ರೀಡೆನ ಆಯೋಜನೆ ಮಾಡ್ದ ಅಂಚೆನೆ ಎಲ್ಲಂಜಿ 17ನೇ ತಾರೀಕು ಗಣಪತಿ ದೇವರನ್ನು ಕಂತದ್ದು ಅಂಚೆನೆ 14 ಪ್ರತಿಷ್ಠಾಪನೆ ಕಾಂಡೆ ತೆನೆ ಹಬ್ಬ ಐದು ಬೊಕ್ಕ ತೆನೆ ವಿತರಣೆ ಮಧ್ಯಾಹ್ನೋಡು ಮಹಾಪೂಜೆ ಬೈಯಡು ಅಂಚೆನೆ ಸಾಂಸ್ಕೃತಿಕ ಕಾರ್ಯಕ್ರಮ. ದಕ್ಷಿಣ ಕನ್ನಡ ಜಿಲ್ಲೆಡ 10-15 ಮಟ್ಟ ಜೋಕ್ಲೆಗ್ ಯಕ್ಷ ಬರವು ತಿಕ್ಕೊಡೊಂದು ಪಟ್ಲಾ ಫೌಂಡೇಶನ್ದ ಯಕ್ಷ ಶಿಕ್ಷಣ ಪ್ರಧಾನ ಸಂಚಾಲಕರು ವಾಸುದೇವ ಐತಾಳಿರ್ ಪಂತೆರ ಕೃಷ್ಣಾಪುರ ಕಾಟಿಪಳ್ಳೋಡು ಐತಾರ ಜಿಲ್ಲಾ ಮಟ್ಟದ ಕಾಲೇಜ್ ಯಕ್ಷಗಾನ ಪಂಥ ಉದಿಪನ ಮಲ್ತದ 6 ಪಾತಿರಿಯರು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕೃಷ್ಣಾಪುರ ಕಾಟಿಪಳ್ಳದ ನಿಲೆಟ್ ಜಿಲ್ಲೆಡ್ದಲೇ ದಿನ ಪದವಿ ಪೂರ್ವಕ ಪದವಿ ಕಾಲೇಜಿಲೆಗೆ ಯಕ್ಷಗಾನ ಪಂಥ ಐತಾರ ಯೋಗ ಮಂಡಲ ಕೃಷ್ಣಾಪುರದ ಕೇಂದ್ರ ಮೈದಾನಡು ಅಟ್ಟಣೆ ಮಲ್ತದಿತ್ತೆರ ಉದಿಪನದಲ್ಲಿ ಬಿನ್ನೆರೆನ ಚೆಂಡೆ ಸ್ವರಮೇಳದ ಒಟ್ಟುಗೆ ಎತ್ಕೊಂಡೆರ ಕುಡ್ಲದ ಸಮಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಗುರ್ಕಾರ್ಮೆಡ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಯಕ್ಷ ಶಿಕ್ಷಣ ಪ್ರಧಾನ ಸಂಚಾಲಕರ ಪಣಂಬೂರು ವಾಸುದೇವ ಐತಾಳ USA ಯಕ್ಷಗಾನ ಪಂಥ ಉದಿಪನ ಮಲ್ತೆರ ವಾಸುದೇವ ಐತಾಳಿರ್ ಪಾತಿರ್ದ ಪಟ್ಲಾ ಫೌಂಡೇಶನ್ ಜಿಲ್ಲೆದ 37 ಶಾಲೆಲೆಡ್ ಯಕ್ಷ ಪರವು ಸುರು ಮಲ್ತದ ಒಡಿಪುದ ಯಕ್ಷಗಾನ ಕಲಾರಂಗ ಈ ದುಂಬೆ ಕಲ್ಪವನ್ನುಂಡು ಜಿಲ್ಲೆಡ್ 10-15 ಜೋಕ್ಲೆಗ್ ಯಕ್ಷ ಬರವು ತಿಕ್ಕೊಡು ಯಕ್ಷಗಾನಗೂ ಮೀದು ಕೊರಿಯರೆ ಇಂಚಿನ ವೇದಿಕೆಲು ಸೃಷ್ಟಿ ಆವಡೊಂದು ಪಂಡ್ಯರ ಪಣಂಬೂರ್ನವ ಅಂತ ಬಿಟ್ರೆ ನನಗೆ ಬೇರೆ ಯಾವ ಒಂದು ಈ ವೇದಿಕೆ ಹತ್ತುವಂಥ ಹಕ್ಕು ನನಗಿಲ್ಲ ಅಂತ ನನ್ನ ಅನುಭವ. ಆದರೆ ಪಣಂಬೂರ್ನವನ ಅಂತ ಪ್ರೀತಿಯಿಂದ ನನ್ನನ್ನು ಕರೆದ್ರು. ಇವತ್ತು ಅದನ್ನು ಉದ್ಘಾಟಕರ ಪೊಸಿಷನಿಗೆ ಎತ್ತಿದರು ಇನ್ನೂ ಸಹ. ಅದರಿಂದ ಇಷ್ಟು ಜನ ಯಕ್ಷಗಾನ ಮತ್ತು ಬೇರೆ ಬೇರೆ ಕಲೆಗಳಲ್ಲಿ ಭರತನಾಟ್ಯದಲ್ಲಿ ದಶಕಗಳಿಂದ ಕೆಲಸ ಮಾಡಿದವರು ಇರುವಾಗ ನನಗೆ ಈ ಅವಕಾಶ ಸಿಗಬೇಕಾದ್ರೆ ಹಾಗಾದರೆ ಏನೋ ಒಂದು ಪುಣ್ಯ ಅಥವಾ ನನಗೊಂದು ಸಿಕ್ಕಿದೆ ಇವತ್ತು ಲಾಟ್ರಿ ಅಂತೇಳಿ. ಈ ಯಕ್ಷಗಾನ ಸ್ಪರ್ಧೆ ಬಗ್ಗೆ ನಾನು ಈಗ 2 ತಿಂಗಳಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರ ಯಕ್ಷ ಶಿಕ್ಷಣ ಅಂತ ಹೇಳುವ ಒಂದು ಅಭಿಯಾನದ ಪ್ರಧಾನ ಸಂಚಾಲಕನಾಗಿ ಸುಮಾರು 37 ಶಾಲೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 37 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ಆರಂಭಿಸಿದ್ದೇವೆ ಅಂತ ಹೇಳೋದು ಯಕ್ಷಧ್ರುವ
ಪಟ್ಲ ಫೌಂಡೇಶನ್ಗೆ ಸಲ್ಲಬೇಕಾದಂಥ ಗೌರವ, ಅದನ್ನು ನಾನಿಲ್ಲಿ ಉಲ್ಲೇಖಿಸಲೇಬೇಕು. ಮೇಯರ್ ಸುಧೀರ್ ಶೆಟ್ಟಿ ಗುರ್ಕಾರ್ಮೆದ ಪಾತೆರ ಪಂಡದ ಒಂದಿಯನ್ನ ಸುರುತ ಕಾರ್ಯಕ್ರಮ ತನ್ನ ಪುದರಡು ಕಣ್ಣೂರು ಪಂಡ ಇತ್ತನಲ ತಾನು ಈ ಪರಿಸರಡೆ ಕಲ್ತದ ಬುಲೆಯನಾಯೆ ವರ್ಷಗೂ ಮುನ್ನೂದಾತ ಕಾರ್ಯಕ್ರಮ ಮಲ್ತದ ಸಮಾಜಗೂ ಬೋಡಾಯಿನ ಕೆಲಸದ ಒಟ್ಟುಗು ಸಂಸ್ಕಾರ ಕೊರ್ಪನ ಕೆಲಸನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೊಕ ಕೃಷ್ಣಾಪುರ ಯುವಕ ಮಂಡಲ ಮಲ್ತೊಂದೊಂದೊಂದು ಪಂಡೇರ. ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಆಯ್ಕೆಯಾದ ನಂತರ ಇದು ಸಾರ್ವಜನಿಕವಾದಂತಹ ನನ್ನ ಪ್ರಥಮ ಕಾರ್ಯಕ್ರಮ. ನಾನು ಹೆಸರಲ್ಲಿ ಕಣ್ಣೂರು ಅಂತ ಇರ್ಬೋದು, ಆದರೆ ಇದೇ ಪರಿಸರದಲ್ಲಿ ಬೆಳೆದವ, ಇದೇ ಪರಿಸರ ಅಂದರೆ ಕಾಟಿಪಳ್ಳದ 3ನೇ ಬ್ಲಾಕಲ್ಲಿ ನನ್ನ ಅಜ್ಜಿ ಮನೆ ಇತ್ತು. ಹಾಗಾಗಿ ನನಗೆ ಯುವಕ ಮಂಡಲ ಇರ್ಬೋದು, ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇರ್ಬೋದು, ಬಹಳಷ್ಟು ನನ್ನ ಅವಿನಾಭಾವ ಸಂಬಂಧದ ಇದು ಕ್ಷೇತ್ರ. ಹಾಗಾಗಿ ಇಲ್ಲಿ ಯಕ್ಷಗಾನ ಆಗುವಂಥ ಸಂದರ್ಭದಲ್ಲಿ ನಾನು ಸಣ್ಣ ಹುಡುಗನಾಗಿದ್ದಾಗ ನನಗೆ ಸರಿಯಾಗಿ ನೆನಪಿದೆ, ಮನೆಯಲ್ಲಿ ಬಿಡ್ತಾ ಇರಲಿಲ್ಲ. ಹೇಗಾದರೂ ಮನೆಯಲ್ಲಿ ಕಾಡಿ ಬೇಡಿ ಇಲ್ಲಿ ಯಕ್ಷಗಾನಕ್ಕೆ ಇದೇ ಏನೋ ರಂಗಸ್ಥಳದ ಎದುರು ಇದೇ ಇಲ್ಲಿ ನೆಲದಲ್ಲಿ ಕೂತು ನಾನು ಯಕ್ಷಗಾನ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಒತ್ತುಗುರು ಕಾರ್ಯರ ವಿನಯ್ ಕುಮಾರ್ ಸುರಿಂಜೆ, ಟಿಎನ್ ಸಂತೋಷ್, ಡಾಕ್ಟರ್ ಅರವಿಂದ ಭಟ್, ಉದ್ಯಮಿ ಪ್ರಸಿದ್ಧ ಪಿ ಹೊಸಬೆಟ್ಟು, ವಕೀಲರು ಬಿ ಸಂತೋಷ್ ಐತಾಳ, ಲೀಲಾಧರ ಶೆಟ್ಟಿ ಕಟ್ಲ, ಜಗದೀಶ್ ರಾವ್ ಕೃಷ್ಣಾಪುರ, ದೇವಸ್ಥಾನದ ಬಿ ಸೀತಾರಾಮ ಐತಾಳ, ಲೋಕೇಶ್ ಬಳ್ಳಾಜೆ, ವಕೀಲರು ಬಿ ಸದಾಶಿವ ಐತಾಳ, ಪಾಲಿಕೆ ಸದಸ್ಯರ ಲಕ್ಷ್ಮೀ ಶೇಖರ ದೇವಾಡಿಗ, ದುಂಬುದ ಬ್ಯಾಂಕ್ ಅಧಿಕಾರಿ ಅಣ್ಣಪ್ಪ ದೇವಾಡಿಗ, ಕಲಾ ನಿರ್ದೇಶಕರ ಶ್ರೀಧರ ಹೊಳ್ಳ, ಕಟೀಲ್, ಯಕ್ಷಗಾನ ಬಯಲಾಟ ಸಮಿತಿ ಗುರ್ಕಾರ್ಯರ ಪರಮೇಶ್ವರ ಹೆಬ್ಬಾರ್, ಹಿರಿಯರು ಮಂಜು ಕಾವ ಪಾಲ್ಗೊಂಡಿರ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಕೃಷ್ಣಾಪುರ ಯುವಕ ಮಂಡಲದಕ್ಕಲು ಈ ಪುರ್ತಡಿತ್ತರ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಥಮ ದರ್ಜೆ ಕಾಲೇಜಿದ ಕೃಷ್ಣಾರ್ಜುನ ಆಟ ಪಂಥದ ಕಲಟು ಮೂರ್ದು ಬತ್ತಂಡು. ಶ್ರೀ ದುರ್ಗಾಂಬಿಕೆಯ ಬರುಬವ ಶಿವನಿಗೆ ಪಾವನಾದಿ ಸಮಸ್ತ ಶ್ರೀಕಂಠ ಪಾರ್ದನ ಆಧಾರುಡು ದಯಾನಂದ ಕತ್ತಲ್ ಸರ್ಮಡೇನ ಧರ್ಮ ದೈವ ಪಂಜುರ್ಲಿ ಆಟ ಸೆಪ್ಟೆಂಬರ್ 24 ಕಡೀರ್ದ ಸರ್ತಿ ಬೆಂಗಳೂರುಡು ಪ್ರದರ್ಶನ ಇರತ್ತದ. ಐತ ಶೀರ್ಷಿಕೆ ಪದ ಶ್ರೀ ಮಂಗಳದೇವಿ ದೇವಸ್ಥಾನಡು ಬುಡುಗಡೆ ಆಂಡ್. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಡ್ ಈ ದುಂಬು ಗುರ್ಕಾರ್ಯರಾದಿತ್ತಿನ ದಯಾನಂದ ಕತ್ತಲ್ ಸಾರ್ಬರಿನ ಧರ್ಮದೈವ ಪಂಜುರ್ಲಿ ಯಕ್ಷಗಾನದ ಶೀರ್ಷಿಕೆ ಪದ ಬಿಡುಗಡೆ ಕಾರ್ಯಕ್ರಮ ಕುಡ್ಲದ ಶ್ರೀ ಮಂಗಳದೇವಿ ದೇವಸ್ಥಾನಡ್ ನಡೆತಂಡ. ಲಕ್ಷ್ಮಿ ಸಿನಿ ಕ್ರಿಯೇಷನ್ಸ್ ದ ಕಿಶೋರ್ ಡಿ ಶೆಟ್ಟಿ ತುಳು ಯಕ್ಷಗಾನದ ಶೀರ್ಷಿಕೆ ಪದ ಬಿಡುಗಡೆ ಮಲ್ತದ ಎಟ್ಟೆಪ್ಪು ಬೈಕೇರ ಪದ ಬರೆಯಿನ ದಯಾನಂದ ಕತ್ತಲ್ ಸಾರ್ ಕಾರ್ಯಕ್ರಮ ಉದ್ದೇಶಿತದ ಪಾತಿರಿಯರ. ಪಾರ್ದನ ಆಧಾರದ ಈ ತುಳು ಯಕ್ಷಗಾನ ಧರ್ಮದೈವ ಪಂಜುರ್ಲಿ ಸೆಪ್ಟೆಂಬರ್ 24 ಸ್ಟೆಮಿದ ಐಸ್ಸಿರ ತುಳು ತಿರ್ಲ ಸಾಸಿರದ ನೆಲೆಟ್ ಕಡೀರ್ದ ಸರ್ತಿ ದೊಂದಿ ಬಲ್ಪುಡು ತೆನ ಕೈತಿಟ್ಟದ ಪುದರ್ಪೊಯ್ ಕಲಾವಿದರ್ನ ಒಟ್ಟು ಸಿರಿಗೆಡ ಬೆಂಗಳೂರು ವಿಜಯನಗರ ಬಂಟರ್ನ ಭವನುಡು ನಡಪರೆ ಉಂಡು. ದೈವ ದೇವ್ಯರ್ನ ಓವೆ ಆಚಾರ ಇಚಾರ್ಲೆಗ ಒಡಕು ಬರಂದಿನಂಚ ಈ ಆಟ ಮುರಿದು ಬರೆಯರುಂಡೊಂದು ಸಂಘಟಕರ ನಮ್ಮ ಕುಡ್ಲ ಚಾನಲ್ಗೆ ಮಾಹಿತಿ ಕೊರಿಯರ. ಶೀರ್ಷಿಕೆ ಪದ ಪಣ್ಣಿನ ಭಾಗವತರ ಧೀರಜ್ ರೈ ಸಂಪಾಜೆ, ಸ್ವರಕರ್ನ ಕಲಾವಿದರ ದಿನೇಶ್ ಕೊಡಪದವು, ಸಂಗೀತ ಕೊರ್ನ ಚೆಂಡೆ ಮದ್ದಳೆ ಕಲಾವಿದರ ರೋಹಿತ್ ಉಚ್ಚಿಲ, ಸಿನಿಮಾ ನಟೆ ಸ್ವರಾಜ್ ಶೆಟ್ಟಿ ಈ ಪೊರ್ತುಡಿ. ತುಳುನಾಡು ಆದಿದ ದೈವ ಏರಿಕೆಂಡ ನಮ್ಮ ಸತ್ಯೋಂದು ಲೆಪ್ಪುನಂಚಿತ್ತಿನ ಧರ್ಮದೈವ ಪಂಜುರ್ಲೆ ಅಂಚಿತ್ತಿನ ಧರ್ಮದೈವ ಪಂಜುರ್ಲಿನ ಪಾರ್ಧನ ಆಧಾರಿತ ಇನಿಮುಟ್ಟೋ ಓಲ್ಲ ಗೊಬ್ಬಂದಿನಂಚಿತ್ತಿನ ಪ್ರಪ್ರಥಮ ಒಂಜಿ ಕಥಾನಕ ಧರ್ಮದೈವ ಪಂಜುರ್ಲಿ ಪಂಡದ ಪ್ರಸಂಗ ನಮ್ಮ ಕರ್ನಾಟಕ ಕರಾವಳಿದ ಐಟ್ಲ ತೆಂಕುತಿಟ್ಟುದ ಪ್ರಸಿದ್ಧ ಯಕ್ಷಗಾನ ಕಲಾವಿದರ್ನಕಲು ಪೂರ ಐಟ್ ಪಾತ್ರ ಮಲ್ತೊಂದುಳ್ಳೇರು. ಅಂಚಿತ್ತನ ವಿಶೇಷ ಯಕ್ಷಗಾನ ಬಯಲಾಟ ಧರ್ಮದೈವ ಪಂಜುರ್ಲಿ ಪನ್ಪಿನ ಒಂಜಿ
ಯಕ್ಷಗಾನ ಎಲ್ಲಂಜಿ ಒಂದುವೇ ತಿಂಗಳು ಸೆಪ್ಟೆಂಬರ್ 24 ಐತಾರದಾನಿ ಬೆಂಗಳೂರದ ವಿಜಯನಗರ ಬಂಟಾರ ಭವನೋಡು ನಡತೊಂದುಂಡು ಬಾರಿ ಒಂಜಿ ಎಡ್ಡೆದ ವಿಷಯ ದಾಯ ಪಂಡ ಈ ಒಂಜಿ ಯಕ್ಷಗಾನ ಮಸ್ತ್ ಬೆಂಗಳೂರು ಆಪುಂಡು ಅಂಡ ಈ ಒಂಜಿ ಯಕ್ಷಗಾನ ಮಕ್ಕಳು ಹೊಸ ರೀತಿಡು ದೊಂದು ಬೆಳಕದ ಮುಖಾಂತರ ಸುಮಾರು 5-6 ಗಂಟೆ ಮುಟ ಖಾಲಿ ದೊಂದಿ ಬೆಳಕದ ಮುಖಾಂತರನೇ ಈ ಒಂಜಿ ಯಕ್ಷಗಾನನು ಅವಳು ಮಲ್ತೊಂದುಲ್ಲೇರು ತುಳುನಾಡ ಜವಣೀರು ಪಂಪಿನ ಬೆಂಗಳೂರು ಮಕ್ಕಳು ಈ ಒಂಜಿ ಆಟವನ್ನು ಸಂಯೋಜನೆ ಮಲ್ತೊಂದುಲ್ಲೇರು ನಿಕ್ಕಳು ಮಾತೆಲ್ಲ ಬಲೆ ಈ ಆಟವನ್ನು ತೂಲೆ ಧರ್ಮದೈವ ಪಂಜುರ್ಲಿ ಕತ್ತಲ್ ಸರ್ ಪನ್ಲಕನೆ ಬಾರಿ ಒಂಜಿ ಕಾರ್ನಿಕೆತ್ತಿನ ದೈವ ಇನಿ ಯಾನ್ಲ ಅವೆ ನೊತ್ತು ನೋಡದೆ ಯಾಪಂಡ ಎಂಕುಲು ಈ ಜಾಗಡಿತು ಉಂತೊಂದುಲ್ಲ ಪಂದಾಂಡ ಅರ್ನ ಕ್ರಪೆಡದ ಹತ್ರ ನಿಂಗ್ಲು ಉಂತೊಂದಿನಿ ಸೊ ಅಂಚಿನ ಒಂಜಿ ದೈವದ ಬಾರಿ ಪೊರ್ಲ ಕಂಟದ ಒಂಜಿ ವಿಭಿನ್ನ ರೀತಿಯ ಒಂಜಿ ಯಕ್ಷಗಾನನ ಎಲ್ಲೊಂಜಿ 24 ತಾರೀಕಿಗೆ ನಮ್ಮ ಬೆಂಗಳೂರು ಗೊಬ್ಬ ಹೊತ್ತು ಪೌಂದುಲ್ಲೇರು ಅವಲ ಒಂಜಿ ದೊಂದು ಬೆಳಕಡು ಎನ್ನ ಪ್ರಕಾರ ಬ್ಯಾಂಗ್ಳೂರು ಸುರುಕ ಒಂದು ಪುನಿ ಒಂಜಿ ಪ್ರಯೋಗ ಈ ಪದ್ಯ ಎಂಕಂತೂ ಮಸ್ತ್ ಇಷ್ಟ ಆತನ ನಿಕ್ಲಿಗೆ ಮಾತ್ರೆಲ್ಲ ಖಂಡಿತವಾದ್ಲ ಇಷ್ಟ ಅವು ಏಪಲ ಐತೊಂಜಿ ಪದ್ಯ ಬಿಡುಗಡೆ ಇನಿಮುಟ್ಟ ಆತಿಜಿ ಎಂಕ್ಲ ತೆರಿನ ಮಟ್ಟಿಗೆ ಇನಿ ಎಂಕ್ಲ ಮಾತ ಯಕ್ಷಗಾನದ ಯುವ ಕಲಾವಿದರು ಸೇರಿದು ಒಂಜಿ ವಿಭಿನ್ನ ಪ್ರಯತ್ನವನ್ನು ಮಾಡ್ತದ ಕೆಲವು ಜಿಲ್ಲೆದ ಪ್ರಸಿದ್ಧ ಕಲಾವಿದರು ಅತಿಥಿ ಕಲಾವಿದರನ್ನ ಕೂಡುಕೆಡಿ ಆಟ ನಡ್ತೊಂದು ನೆತ್ತ ಕತೆ ಪಾರ್ದನ ಆಧಾರಿತವಾದ ನಂಗೆ ದಯಾನಂದ್ ಕತ್ತಲ್ ಸರ್ ಒದಗದು ಕೊಡ್ತಾರೆ ಅಂಚನೆ ಯಾನೊಂಜಿ ಪದ್ಯ ಬರಪನ ಒಂಜಿ ಇಲ್ಲೇ ಪ್ರಯತ್ನ ಮಾಡ್ತದೆ ದಿನೇಶ್ ಕೋಡಪ್ಪದವು ಬೊಕ್ಕ ಬಪ್ಪನಾಡು ಮೇಳದ ಧನಿಕಲು ವಿನೋದ್ ಬಜ್ಪೆ ಬೊಕ್ಕ ಭವಾನಿ ಶಂಕರ್ ಶೆಟ್ನ ಸಹಕಾರ ಅಂಚನೆ ರೋಹಿತ್ ಉಚ್ಚಿಲ ಮಕ್ಕಳು ಪೂರ ಒಟ್ಟಿಗೆ ಇತ್ತೊಂದು ಒಂದೊಂಜಿ ಯಕ್ಷಗಾನ ಎಡ್ಡೆವಾಡು ಪಂಡದು ಮಸ್ತ್ ಪುನೆಯೊಂದುಲ್ಲೇರು ಮೂಡಬಿದ್ರೆಡ್ ಪಾಂಚಪ್ಪ ಪೂಜಾರಿ ಪನ್ಪನಾರ್ ಅರಿನ ಜೋಕ್ಲೆಡ್ದು ಶ್ರೀಕೃಷ್ಣ ದೇವಿರಿಗೆ ಪಿಲಿಯೇಸದ ಸೇವೆ ಸಂದಾಯಿತ ಮಲ್ಪಾಯರ್ ಬೆದ್ರದ ಮಾರಿಗುಡ್ಡೆಡ್ದು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಮಟ್ಟ ಪಿಲಿಯೇಸದ ಗಡ್ದದ ಮೆರವಣಿಗೆ ನಡೆತಂಡು ಮೂಡಬಿದ್ರೆಡ್ ಊರ್ದ ಪಾಂಚಪ್ಪ ಪೂಜಾರಿ ಪನ್ಪನಾರ ಅರೆನ ಜೋಕ್ಲೆಡ್ದು ಶ್ರೀಕೃಷ್ಣ ದೇವರಿಗೆ ಪಿಲಿಯಸದ ಸೇವೆ ಕೊರ್ಪಾಯರ್ ಬೆದ್ರ ಸ್ವರಾಜ್ಯ ಮೈದಾನ ಕೈತಲ್ದ ಪಾಂಚಪ್ಪ ಪೂಜಾರಿಯರ್ನ ಜೋಕುಲು ಅಜಿತ್ ಕುಮಾರ್ ಅವಿನಾಶ್ ಅಕ್ಷತಾ ಬೊಕ ಅಶ್ವಿತಾ ಕೃಷ್ಣ ದೇವಿಯರ್ನ ಆರಾಧನೆ ಮಲ್ತೊಂದಿತ್ತದು ಆವಗಿಟ್ಟು ಶ್ರೀಕೃಷ್ಣ ದೇವರಿಗೆ ಪಿಲಿಯಸ ಬೊಕ ಚೆಂಡ ಭಜನ ಬೊಕ ಬ್ಯಾಂಡ್ಲೆನ ಸೇವೆ ಸಂದಾಯಿತ ಮಲ್ಪರೆ ಸಂಕಲ್ಪ ಮಲ್ತದಿತ್ತೆರ ಸಂಕಲ್ಪನು ನಡಪಾದ ಕೊರಿಯರೆ ಅಷ್ಟಮಿದ ಮಸರ ಕುಡಿಕೆ ಉಚ್ಚೇದಾನಿ ಕಾಂಡೆ ಟೀಮ್ ಬೆದ್ರದ ಪಿಲಿ ಸಾರಥ್ಯೋಡು ಮಾತೆರ್ನಲ ಸಾಯ ಸಕ್ಕಾರಡು ಬೆದ್ರದ ಮಾರಿಗುಡಿಡ್ದು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಮುಟ್ಟ ಪಿಲಿಯೇಸದ ಗಡ್ದದ ಮೆರವಣಿಗೆ ನಡೆತಂಡ ದುಂಬತ್ತ ಪಾಂಚಪ್ಪ ಪೂಜಾರಿಯರ್ನ ಎಲ್ಲಡು ಪೂಜೆ ಮಲ್ತೆರ ಐದು ಬೊಕ್ಕ ಬೆದ್ರದ ರಡ್ಡು ಮಾರಿಗುಡಿಕ್ಲೇಡು ಪೂಜೆ ಸಂದಾದ ಪಿಲಿಯೇಸ ಚೆಂಡೆ ನಾಯಸಕ್ ಬ್ಯಾಂಡ್ದ ಒಟ್ಟುಗು ತುಳುನಾಡ ಕೊಡಿಪತ್ತೊಂದು ಬೆದ್ರದ ಪ್ರಿಂಟೆಡ್ ಮೆರವಣಿಗೆ ಸಾಗಂಡು ರಾಜ್ಯದ ದುಂಬದ ಮಂತ್ರಿ ಕೆ ಅಭಯಚಂದ್ರ ಜೈನ್ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಗುರುಕಾರ್ಯರು ಕೆ ಶ್ರೀಪತಿ ಭಟ್ ಮಾರಿಗುಡಿ ಫ್ರೆಂಡ್ಸ್ ದ ಉದಯ ಸಾಲಿಯನ್ ಪ್ರಭಾಸ್ ಸಿಲ್ಕ್ ಬೊಕ ಜಯಶ್ರೀ ಹೋಟೆಲ್ ದಕ್ಲು ಈ ಸೇವಾ ಕಾರ್ಯಕ್ರಮಕ್ಕೂ ಸಹಾಯ ಸಹಕಾರ ಕೊರಿಯರು ಗೋಪಾಲಕೃಷ್ಣ ದೇವರಿಗೆ ಒಂದು ಪಿಲಿತ ಸೇವೆಗಳು ಬಂದು ಸಂಕಲ್ಪ ಮಾಡ್ತಿತ್ತ ಕೃಷ್ಣ ದೇವರಿಗೆ ಭಜನೆ ಟೀಮ್ ಕೊಂಬು ನೆತ್ತಪರ ಸೇವೆಗಳು ಬಂದು ಸಂಕಲ್ಪ ಮಾಡ್ತಾರೆ ಒಂಜಿ ಪಿಲಿತ ಒಂದು ಸೇವೆಗಳು ಮಲ್ತದ ಅಂತ ದೇವರಂಜಿ ಕೊರ್ಲೂರು ಮಲ್ಪ ಒಂದು ಯಾಕೆಂದ್ರೆ ಇಲ್ಲಡೆ ಫಸ್ಟ್ ಸತಿ ಮಲ್ತದ ಬೊಕ್ಕ ಮೆರವಣಿಗೆ ಮಲ್ಪ ಬಂದಿತ್ತು ದೇವರಿಗೆ ಮಾರುಗುಡಿ ಹಿಡಿದು ಗೋಪಾಲಕೃಷ್ಣ ದೇವಸ್ಥಾನಕ್ಕೂ ಪಿಲಿತ ಮೆರವಣಿಗೆ ಕೊರ್ಪ ಬಂದು ಕೃಷ್ಣರ ದೇವರಿಗೆ ಸಂಕಲ್ಪ ಮಾಡ್ತಿತ್ತು ಅಂಚೆ ಈ ಸತಿ ಕೊರ್ಲೂರು ದೇವರನ್ನ ಬೆಲೆ ನಡೆಯುವ ಕೊಣಾಜದ ಮಂಗಳೂರು ವಿಶ್ವವಿದ್ಯಾನಿಲಯಡು ಕರಿನ ನಲ್ಪ ವರ್ಷಲಿಡ್ದ ಆಚರಣೆ ಮಲ್ತೊಂದು ಬೈದಿನ ಗಣೇಶೋತ್ಸವ ಬಗೆಟ್ ಇತ್ತೆ ಓದಂಟು ಉಂಡಾತಂಡ ರಾಜಕೀಯ ಪುಗ್ಗುದು ಅದರೊಂದುಂಡು ಇತ್ತೆ ಆ ಬಗೆಟ್ ಒಂಜಿ ವರದಿ ಕೊಣಾಜದ ಮಂಗಳೂರು ವಿಶ್ವವಿದ್ಯಾನಿಲಯಡು ಕರಿನ ನಲ್ಪ ವರ್ಷಲಿಡ್ದ ಆಚರಣೆ ಮಲ್ತೊಂದು ಬೈದಿನ ಗಣೇಶೋತ್ಸವ ಬಗೆಟ್ ಇತ್ತೆ ಓದಂಟು ಉಂಡಾತಂಡ ರಾಜಕೀಯ ಪುಗ್ಗುದು ಅದರೊಂದುಂಡು ಗಣೇಶೋತ್ಸವಗೂ ಒದಗವನಿತ್ತಿನ ಅನುದಾನ ಕಾರ್ಯಕ್ರಮ ನಡಪವನ ಜಾಗೆ ದುಂಬಾಳ್ತೆಂಚಿತ್ತಿ ಮಾತ ಇಚಾರ ಕೆಪ್ಪುಗುಪ್ಪುಡುಂಡು
ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ದ ಬಿತ್ತಲ್ದ ಕಾರ್ಯಕ್ರಮ ನಡ್ತೊಂದಿದ್ದದು ಕೊರೋನಾ ಸಿಕ್ಕಿದ ಬೊಕ್ಕ 2-3 ವರ್ಷಲೆಡು ಮಂಗಳ ಆಡಿಟೋರಿಯಂಗೆ ಜಾಗೆ ಬದಲ್ತದಂಡ. ಈ ವರ್ಷ ಬರವು ಕಲ್ಪನಕ್ಲು ಕಮ್ಮಿ ಒಪ್ಪನೆ ಅವರ ಹಾಸ್ಟೆಲ್ ದಲ್ಪನೆ ನಡಪಾಯರ ತೀರ್ಮಾನ ಆದಿತ್ತಂಡೆಂದಕ್ಕೆ ಕೆಲವರು ವಿರೋಧ ಮಂತದು ಊದುವರಂಟು ಶುರುವಾತಂಡ. ಐದು ಬೊಕ್ಕ ರಾಜಕೀಯ ಪೊಗ್ಗುತುಂಡು. ಕ್ಷೇತ್ರದ ಶಾಸಕರ ಬೊಕ್ಕ ವಿಧಾನಸಭೆದ ಸ್ಪೀಕರ್ ಯುಟಿ ಖಾದರ್, ಶಾಸಕರಾಯನ ವೇದವ್ಯಾಸ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಕಾಂಗ್ರೆಸ್ ನಾಯಕರು PV ಮೋಹನ್, DYFI ನಾಯಕರು ಮುನೀರ್ ಕಾಟಿಪಳ್ಳ, RSS ನಾಯಕರು ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಡ್ಕ ಈ ಇಸೆಗೂ ತರೆಪಾಡ್ದಿರ. ವಿಶ್ವವಿದ್ಯಾನಿಲಯ ಕಾಸ್ಕುರ್ಪುಜಿ ಪ್ರಾಯೋಜನೆ ಮಲ್ಪನೊಂದು ಒತ್ತು ಕುಲಪತಿ ಪ್ರೊಫೆಸರ್ ಜಯರಾಜ್ ಆಮೀನ್ ತೆರಿಪಾದಿರ. 40 ವರ್ಷದಿಂದ ನಡೀತಾ ಉಂಟು ಹೆಚ್ಚು ಕಡಿಮೆ. ಅದು ಯೂನಿವರ್ಸಿಟಿ ಎಲ್ಲ ಸ್ಟಾಫ್ಗಳು ಹೋಗ್ತಾರೆ, ಸ್ಟಾಫ್ಗಳ ಫ್ಯಾಮಿಲಿ ಹೋಗ್ತಾರೆ, ಹೊರಗಿಂದು ಕೆಲವರು ಬರ್ತಾರೆ, ಹುಡುಗರು ಹುಡುಗಿಯರು ಎಲ್ಲರೂ ಹೋಗಿ ಅದರಲ್ಲಿ ಭಾಳ ಆಚರಣೆಯಲ್ಲಿ ಹಾಸ್ಟೆಲಲ್ಲಿ ಆಗ್ತಾ ಇದ್ದದನ್ನು ಆಚರಿಸ್ತಾ ಇದ್ದಾರೆ. ಈಗ ಕೊರೋನಾ ಆದ ನಂತರ ಅಲ್ಲಿ ಒಂದು ಏನಾಯಿತು ಅಂದರೆ, ಇದು ಕೆಲವರು ಆ್ಯಕ್ಚುಲಿ ಅದರ ಮಧ್ಯದಲ್ಲಿ ಬೇರೆ ಕಡೆಯಲ್ಲಿ ಅಂದರೆ ಹಾಸ್ಟೆಲ್ ಆಗ್ತಾಯಿತ್ತು, ಅದರ ಮಧ್ಯದಲ್ಲಿ ಬೇರೆ ಕಡೆಯಲ್ಲಿ ಕೂಡ ಆರ್ಗನೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆಗ ಯೂನಿವರ್ಸಿಟಿ ಒಂದು ನಿರ್ಧಾರ ತಗೊಂಡಿತ್ತು, ಅಲ್ಲಲ್ಲಿ ನಾವು ಇದನ್ನು ಮಾಡೋದು ಬೇಡ, ಸೊ ಇನ್ನು ಮುಂದೆ ನಾವು ಆ್ಯಕ್ಚುಲಿ ಯೂನಿವರ್ಸಿಟಿಯೇ ಎದುರು ನಿಂತು ಆ್ಯಕ್ಚುಲಿ ಇದನ್ನು ಮಾಡ್ತದೆ ಅಂತೇಳಿ ಇದನ್ನು ಮಾಡಿದರು. 1.5 ಲಕ್ಷ ಏನು ಯೂನಿವರ್ಸಿಟಿ ಕೊಟ್ಟು ಹೆಚ್ಚು ಕಡಿಮೆ ಅಷ್ಟು ಆ್ಯಕ್ಚುಲಿ ಅದನ್ನು ಆರ್ಗನೈಸ್ ಮಾಡಿದರು. ನಮ್ಮಲ್ಲಿ ಮಂಗಳ ಆಡಿಟೋರಿಯಂ ಅಂತೇಳಿ ಮೇನ್ ಆಡಿಟೋರಿಯಂ ಇದೆ, ಅಲ್ಲಿ ಮಾಡಿದರು. ಅದು ಯೂನಿವರ್ಸಿಟಿಗೆ ಈ ಥರದ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಮಗೆ ಆಡಿಟ್ ಅಬ್ಜೆಕ್ಷನ್ಸ್ ಬಂತು. ಯಾಕಂದರೆ ಹಣ ನಾವು ಯೂನಿವರ್ಸಿಟಿಯಿಂದ ಅಫಿಷಿಯಲಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಈ ಸಲ ಆ್ಯಕ್ಚುಲಿ ಈಗ ಏನಾಗಿದೆ ಅಂದರೆ, ನಮ್ಮ ಸ್ಟೂಡೆಂಟ್ಸ್ಗಳ ಎಕ್ಸಾಮ್ಸ್ ಎಲ್ಲ ಆಗಿ ಈಗ ವೆಕೇಷನ್ ಪೀರಿಯಡಲ್ಲಿ ಇದ್ದಾರೆ. ಈಗ ಯಾರು ನಮ್ಮ ಹಾಸ್ಟೆಲಲ್ಲಿ ಕ್ಯಾಂಪಸ್ನಲ್ಲಿ ಜನ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ. ಸೊ ಸರಿಯಾಗಿ ಯಾರು ಏನು ಅಂತೆಲ್ಲ ಹಾಕಲಿಲ್ಲ, ವಿದ್ಯಾರ್ಥಿಗಳು ಅಂತೆಲ್ಲ ಹಾಕ್ಕೊಂಡು ಲೆಟ್ರ್ ಬಂತು, ನಾವು ಮಂಗಳ ಆಡಿಟೋರಿಯಮಲ್ಲಿ ಮಾಡಬೇಕು, ನಮಗೆ ಅದನ್ನು ನೀವು DSW ಅಂದರೆ ನಮ್ಮ ಡೀನ್ ಆಫ್ ಸ್ಟೂಡೆಂಟ್ಸ್ ವೆಲ್ಫೇರ್ ನಮ್ಮ ಖಾತೆಯಿಂದ ನೀವು ಮಾಡಬೇಕು, ಅದನ್ನು ನಮಗೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕು. ಸ್ಟೂಡೆಂಟ್ಸ್ ಯೂನಿಯನ್ ಆಗಲಿ ಅಥವಾ ಉಳಿದ ಸ್ಟೂಡೆಂಟ್ಸ್ ಆಗಲಿ ಯಾರು ಬಂದು ನನ್ನನ್ನು ಭೇಟಿ ಆದದ್ದಿಲ್ಲ ಅಥವಾ ನಮ್ಮ ರಿಜಿಸ್ಟ್ರಾರನ್ನು ಭೇಟಿ ಆದದ್ದಿಲ್ಲ. ಸೊ ಗಣೇಶೋತ್ಸವಕ್ಕೆ ನಮ್ಮದು ಖಂಡಿತ ಅಬ್ಜೆಕ್ಷನ್ಸ್ ಯಾವುದಿಲ್ಲ. ಬಟ್ ಹಾಸ್ಟೆಲಲ್ಲಿ ನಾವು ಗಣೇಶೋತ್ಸವ ಮಾಡುವ, ಹಾಸ್ಟೆಲ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ, ಯಾಕಂದರೆ ಹಾಸ್ಟೆಲ್ ಅಂದರೆ ಒಂಥರ ಮನೆ ಇದ್ದಾಗೆ. ಸೊ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಕೆಲವರಿಗೆ, ಅವರು ಅಲ್ಲಿ ಬಂದು ಮಾಡೋದಾದರೆ ನಮ್ಮದೇನೋ ಸಮಸ್ಯೆ ಇಲ್ಲ. ಸೊ ಗಣೇಶೋತ್ಸವ ಅಲ್ಲಿ ಹಾಸ್ಟೆಲಲ್ಲಿ ಮಾಡಲಿ ಅಂತೇಳಿ, ಯಾಕಂದರೆ ಇಲ್ಲಿ ರಜೆ ಬೇರೆ, ಹಾಸ್ಟೆಲಲ್ಲಿ ನಮ್ಮ ಮಂಗಳ ಆಡಿಟೋರಿಯಮಲ್ಲಿ ಯಾರ ನೇತೃತ್ವದಲ್ಲಿ ಮಾಡಿಸಿ, ಯಾಕಂದರೆ ಆಡಿಟ್ ಅಬ್ಜೆಕ್ಷನ್ಸ್ ಎಲ್ಲ ಇದ್ದದ್ರಿಂದಾಗಿ ನಮಗೆ ಸರ್ಕಾರಿ ನಾವು ಹಣ ಕೊಟ್ಟು ಈ ಸಲ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ನಾವು. ಸೊ ಅದಕ್ಕೆಲ್ಲ ನಾವು ಇದೆಲ್ಲ ಸಮಸ್ಯೆಗಳು ಬೇಡ, ನಾವು ಮೊದಲಿನ ಹಾಗೆ 40 ವರ್ಷದಿಂದ ಹೇಗೆ ನಡೀತಾ ಉಂಟು ಅದರಿಂದ ಹಾಸ್ಟೆಲೇ ಮಾಡುವ ಅನ್ನುವಂಥ ಒಂದು ನಿರ್ಧಾರ ನಾವು ತಗೊಂಡಿದ್ದೀವಿ. ಇಲ್ಲ ನೀವು ಅದನ್ನು ಮಾಡಲೇಬೇಕು ಅಂತೇಳಿ ನಮ್ಮ ಮೇಲೆ ಸ್ವಲ್ಪ ಒತ್ತಡ ಹೇರಿ ಹೋಗಿದ್ದಾರೆ ಅಷ್ಟೇ. ಸೊ ಅಲ್ಲಿಗೆ ಮುಗಿಯಿತು. ನಂತರ ಈಗ ಒಂದೊಂದೇ ನ್ಯೂಸ್ ಪೇಪರಲ್ಲಿ ನಾವು ನೋಡ್ತಾ ಇದ್ದೀವಿ, ಅದು ಏನೇನೋ ಆಗ್ತಾಯಿದೆ, ಬೇರೆ ಬೇರೆ ಟರ್ನ್ಸ್ಗಳು ತಗೊಳ್ತಾ ಇದ್ದಾವೆ. ನಾವು ಇದು ಆಚರಣೆಗೆ ವಿರೋಧಿ ಅನ್ನೋ ರೀತಿಯಲ್ಲಿ ಆ್ಯಕ್ಚುಲಿ ಬರ್ತಾ ಇದ್ದದ್ದು ಕೆಲವು ಇದರಲ್ಲಿ ನೋಡಿದೆ. ಬಟ್ ನಾವು ಅದನ್ನೇನು ದೊಡ್ಡ ಗದ್ದಲ ಮಾಡಲಿಲ್ಲ. ಅದರ ಮಧ್ಯದಲ್ಲಿ ಈ ಥರ ಆಗ್ತಾ ಇರೋದ್ರಿಂದಾಗಿ ನಾವು ಸರ್ಕಾರಕ್ಕೆ ಕೂಡ ಕಾಗದ ಬರೆದಿದ್ದೇವೆ. ಸೊ ಈ ಥರ ಡೆವಲಪ್ಮೆಂಟ್ಸ್ಗಳು ಆಗ್ತಾಯಿದೆ, ಹಾಸ್ಟೆಲ್ ಕೂಡ ಕ್ಲೋಸು, ಅಫಿಷಿಯಲಿ ನಾವು ಮಾಡುವ ಹಾಗೆ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಹಾಸ್ಟೆಲಲ್ಲಿ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿದೆ. ಬಟ್ ಇಲ್ಲ, ನಾವು ಮೇನ್ ಹಾಲಲ್ಲೇ ಮಾಡಬೇಕು, ಯೂನಿವರ್ಸಿಟಿ ವತಿಯಿಂದಲೇ ಮಾಡಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಕೆಲವು ಪ್ರೆಷರ್ಸ್ಗಳು. ಸೊ ಏನು ನೀವು ನಿರ್ದೇಶನ ಕೊಡ್ತೀರಿ ಅಂತ ನಾವು ಒಂದು ಲೆಟ್ರ್ ಬರೆದಿದ್ದೇವೆ ಈಗ ಇದು ಗೌರ್ಮೆಂಟಿಗೆ ಕೂಡ. ಗೌರ್ಮೆಂಟಿಂದ ಇಷ್ಟ ತನಕ ಉತ್ತರ ಬಂದಿಲ್ಲ, ಇವತ್ತು ನಾಳೆ ಬರ್ಬೋದು ಅಂತ ನಾವು ಕಾಯ್ತಾ ಇದ್ದೀವಿ. ವಿಶ್ವವಿದ್ಯಾನಿಲಯ ಕಾಸ್ತಿಂಜರ ಸಾಧ್ಯ ಎಜೆಂಡ ಹಿಂದೂ ಸಮಾಜ ಕೊರ್ಪುಂಡು ತಾನು 1.5 ಲಕ್ಷ ರೂಪಾಯಿ ಕೊರ್ಪೆ ಮಂಗಳ ಆಡಿಟೋರಿಯಂ ಡೇ ಮಲ್ಪುಣೊಂದು ಶಾಸಕರು ವೇದವ್ಯಾಸ ಕಾಮತ್ ಒತ್ತಾಯ ಮಲ್ದಿರ. ಗಣೇಶೋತ್ಸವಗೂ ಸಾಂಸ್ಕೃತಿಕ ನಿಧಿಗಳ ಸೆರೆ ಬಲ್ಲಿಂದ ಪನ್ಪನವು ಸರಿಯ ತಂದು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ವಾದ ತುಂಬುದಿದ್ದಾರೆ. VC ಅವರು ಗಣಪತಿಯ ಪೂಜೆಯನ್ನು ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಅವರ ಒಟ್ಟು ನಿರ್ಣಯಗಳನ್ನು, ಅವರ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಆಡಿಟೋರಿಯಂನಲ್ಲಿ ಇಟ್ಟು ಪೂಜೆ ಮಾಡಬಾರ್ದು, ಪುನರಪಿ ಹಾಸ್ಟೆಲಲ್ಲೇ ಇಡಬೇಕು ಅಥವಾ ಬೇರೆ ಕಡೆ ತರಬೇಕು. ಹಾಗಾಗಿ ಗಣಪತಿಗೆ ಎಲ್ಲೋ ಒಂದು ಕಡೆ ಕೊಡುವಂಥ ಭಕ್ತಿ ಗೌರವವನ್ನು ಕಡಿಮೆ ಮಾಡಿಸಬೇಕು ಅಂತ ಒಂದು ದೃಷ್ಟಿಯಲ್ಲಿ ಈ ರೀತಿಯ ಹೊಸದಾದ ಒಂದು ನಿಯುಕ್ತಿಗೊಂಡಂಥ VC ಅವರು ಮಾಡ್ತಾ ಇರುವಂಥದ್ದು, ಜಯರಾಜ್ ಅಮೀನವರು ಮಾಡ್ತಾ ಇರುವಂಥದ್ದು ಭಾಳ ದುಃಖಕರ. ಹಾಗಾಗಿ ನಾನು ಇವತ್ತು ಜಯರಾಜ್ ಅಮೀನವರಿಗೆ, VC ಅವರಿಗೆ ನಾವೆಲ್ಲರೂ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ. ನೀವು ಗಣಪತಿಯನ್ನು ಕಳೆದ ವರ್ಷ ಆಚರಣೆ ಮಾಡಿದ ಹಾಗೆ ಇವತ್ತು ಈ ವರ್ಷ ಮಾಡಬೇಕು ಅಂತ ಹೇಳೋದನ್ನು ಮನವಿ ಕೊಟ್ಟಿದ್ದಾರೆ. ಅವರು ಆಗುವುದಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಅವರ ಬೇರೆ ಬೇರೆ ರೀತಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಹಣ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಣ ಇಲ್ಲದಿದ್ದರೆ ತುಂಬ ವೆಚ್ಚಗಳನ್ನು ಕಡಿತ ಮಾಡ್ಬೋದು. ಗಣಪತಿಗೆ ಮಾಡಿಸುವಂಥ ಪೂಜೆ ಮಾಡುವಂಥ ವೆಚ್ಚಗಳನ್ನು ಕಡಿತ ಮಾಡಬೇಕಾಗಿಲ್ಲ, ಆದರೆ ಹಣವಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಹೊಸದಾಗಿ ಇವತ್ತು ತಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಕೇಳ್ತಾ ಇಲ್ಲ. ಹಲವಾರು ವರ್ಷದಿಂದ ಇತ್ತು, ಅದು ಎಲ್ಲವೂ 2 ಗಣಪತಿ ಇದ್ದದ್ದು, ಗೊಂದಲ ಬೇಡ ಅಂತೇಳಿ ಒಂದೇ ಗಣಪತಿಯನ್ನು ಯೂನಿವರ್ಸಿಟಿಯವರು ಸೆನೆಟ್ ಸಿಂಡಿಕೇಟ್ ಮೀಟಿಂಗ್ನಲ್ಲಿ ಇಟ್ಟು, ಕೌನ್ಸಿಲಲ್ಲಿ ಇಟ್ಟು ಅವರು ನಿರ್ಣಯ ತಗೊಂಡು ಒಂದೇ ಕಡೆಯಲ್ಲಿ ಆಡಿಟೋರಿಯಂ ಮಾಡುವಂಥ ಮಾಡುವಂಥ ಕೆಲಸ ಕಾರ್ಯಗಳು ನೀವು ಮಾಡಿ. ಎಲ್ಲೋ ಒಂದು ಕಡೆ ನಿಮಗೆ ಹಣದ ಕೊರತೆ ಇದೆ ಅಂತ ಹೇಳಿದ್ರೆ ಹೇಳಿ, ಹಿಂದೂ ಸಮಾಜ ಯೂನಿವರ್ಸಿಟಿಗೆ ಡೊನೇಷನ್ ಕೊಡುತ್ತೆ, ಅದಕ್ಕೂ ನಾವು ತಯಾರಿದ್ದೀವಿ.
ಆದರೆ ಹಣದ ನೆಪವನ್ನು ಇಟ್ಟುಕೊಂಡು ಅಲ್ಲಿ 24 ಗಂಟೆ ಬೇರೆ ಬೇರೆ ರೀತಿಯ ಖರ್ಚು ವೆಚ್ಚ ಮಾಡಲಿಕ್ಕೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಹಣ ಇದೆ. ಆದರೆ ಗಣಪತಿ ಮಾಡಲಿಕ್ಕೆ 1.5 ಲಕ್ಷ ರೂಪಾಯಿ ಪೂಜೆಗೆ ಹಣ ಇಲ್ಲ ಅಂದರೆ 1.5 ಲಕ್ಷ ರೂಪಾಯಿ ನಾವು ಕೊಡಿಸ್ತೀವಿ. ಪೂಜೆಯನ್ನು ಕೈಗೆತ್ಕೊಳ್ಳಿ, ಯಾಕಂದರೆ ಪೂಜೆ ಇವತ್ತು ನಿನ್ನದಿಲ್ಲ. ಗಣಪತಿಗೆ 1 ವರ್ಷ ಪೂಜೆ ಮಾಡಿದ್ರೆ ಪ್ರತಿ ವರ್ಷ ಪೂಜೆಯನ್ನು ಮಾಡಲೇಬೇಕು. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಇದನ್ನು ಉಗ್ರ ರೀತಿಯಲ್ಲಿ ನಾವು ಖಂಡಿಸ್ತೇವೆ. ಮತ್ತು ABP ಅವರಿರ್ಬೋದು, ಪರಿವಾರದ ಎಲ್ಲ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್, ಇದೆಲ್ಲವೂ ಈಗಾಗಲೇ ನಮ್ಮ ಬೈಠಕಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ, ಹಿಂದೂ ಸಮಾಜದ ಭಕ್ತಿಗೆ ಧಕ್ಕೆ ಬಂದಾಗ ಅದನ್ನು ನಾವು ಬಿಡುವಂಥ ಪ್ರಶ್ನೆಯಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಇಷ್ಟು ವರ್ಷಗಳ ತನಕ ಸಾಂಸ್ಕೃತಿಕ ಫಂಡನ್ನು ಏನು ಯೂಸ್ ಮಾಡಿ ಗಣೇಶೋತ್ಸವವನ್ನು ನಾವು ಆಚರಿಸ್ತಿದ್ದರು, ಅಲ್ಲಿ ಸಡನ್ನಾಗಿ ಇವರ ಸರ್ಕಾರ ಬಂದ ಕೂಡಲೇ ಸಾಂಸ್ಕೃತಿಕ ಫಂಡನ್ನು ಯೂಸ್ ಮಾಡಬಾರ್ದು, ನೀವು ಹಾಸ್ಟೆಲ್ ಫಂಡನ್ನು ಯೂಸ್ ಮಾಡಿ ಅಂತ ಹೇಳೋದು ಸರಿಯಲ್ಲ. ಎರಡನೇದಾಗಿ ಅಲ್ಲಿನ ಶಾಸಕರು ಮತ್ತು ವಿಧಾನಸಭಾ ಅಧ್ಯಕ್ಷರು ಹೊರಗಿನವರು ಬಂದು ಇಲ್ಲಿ ತಲೆ ಹಾಕೋದು ಬೇಡ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಗಂಗೋತ್ರಿ ಅನ್ನೋದು ಮ್ಯಾಂಗ್ಳೂರು ಯೂನಿವರ್ಸಿಟಿ, ಅದು ಉಳ್ಳಾಲ ಅಸೆಂಬ್ಲಿ ಯೂನಿವರ್ಸಿಟಿ ಅಲ್ಲ. ಹಾಗಾಗಿ ಅವರ ಸ್ವಂತ ಆಸ್ತಿ ಏನಲ್ಲ. VC ಅವರು ಮೊನ್ನೆ ಇದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ ಮಾಡ್ಬೋದು ಅನ್ನುವಂಥದ್ದು ಒಂದನ್ನು. ಈಗ ಪುನಃ ಅದನ್ನು ಮಾಡಬಾರ್ದು, ಹಾಸ್ಟೆಲಲ್ಲೇ ಮಾಡಬೇಕು. ಹಾಸ್ಟೆಲಲ್ಲಿ 1,500 ಜನರಿಗೆ ನಿಲ್ಲುವಂಥ ಅವಕಾಶ ಇಲ್ಲ. ಅದನ್ನು ಹಿಂದೆ ಎಲ್ಲಿ ಮಾಡ್ತಾಯಿದ್ರು ಅಲ್ಲೇ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲೋ ಒಂದು ಕಡೆ ಇವರ ಇಡೀ ಕಾಂಗ್ರೆಸ್ನ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸರ್ಕಾರದ ಮತ್ತು ಇವರ ನಾಯಕರುಗಳ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಹಿಂದೂ ಧರ್ಮದ ಯಾವುದೇ ಆಚರಣೆ ಇದ್ದರೂ ಸಹ ಒಂದಲ್ಲ ಒಂದು ರೀತಿಯಿಂದ ಅದಕ್ಕೆ ಅಡಚಣೆ ತರುವಂಥ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾನಿಲಯದ ನಿರ್ದಿಡಿದ ಗಣೇಶೋತ್ಸವ ಆಚರಣೆ ಮಲ್ಪನೆ ಕಡಿಟ್ 20 ಮಲ್ತಿ ನಡೆದವರ ವಿಶ್ವವಿದ್ಯಾನಿಲಯದ ನಿಲೆಟ್ ಆಚರಣೆ ಮಲ್ಪರ ಇಜ್ಜಿಂದ ನಿಘಂಟ ಮಲ್ದಿತ್ತಂಡ ಆಂಡ ಶಾಸಕರ ವೇದವ್ಯಾಸ ಕಾಮತ್ ವಿಶ್ವವಿದ್ಯಾನಿಲಯದ ನಿಲೆಟೆ ಆಚರಣೆ ಮಲ್ಪಡು ಸಂಘ ಸಂಸ್ಥೆಯಲ್ಲಿ ಒಟ್ಟು ಸೇರಿದ ಆಚರಣೆ ಮಲ್ಪರೆ ಅವಕಾಶ ಕೊರಡೊಂದು ಒತ್ತಾಯ ಪಾಡ್ದು ಒತ್ತು ಕುಲಪತಿಲೇನ ಕೆಲವು ಗಂಟೆ ಪಿದೈ ಬರಂದಿನಂಚ ಮಲ್ದೇರಂದ ದೂರನ DYFI ನಾಯಕಿ ಮುನೀರ್ ಕಾಟಿಪಳ್ಳ ವೇದವ್ಯಾಸ ಕಾಮತ್ ಕ್ಷಮೆಗೆ ನೋಡೊಂದು ಒತ್ತಾಯ ಮಲ್ದೇರ. ಶಾಸನಸಭೆ ಸದಸ್ಯರು ಯೂನಿವರ್ಸಿಟಿಯ VCಯ ತೀರ್ಮಾನಗಳ ಪರವಾಗಿ ನಿಲ್ಲಬೇಕಿತ್ತು. ಆದರೆ ವೇದವ್ಯಾಸ ಕಾಮತ್, ಮಂಗಳೂರು ದಕ್ಷಿಣದ BJP ಶಾಸಕ ವೇದವ್ಯಾಸ ಕಾಮತ್ ಇಲ್ಲಿ ಬಂದು VC ಅವರ ಮೇಲೆ ಗುಂಡಾಗಿರಿ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ. 2 ಗಂಟೆಗಳ ಕಾಲ ಅವರ ಕಚೇರಿಯೊಳಗೆ ಅವರನ್ನು ಕೂಡಿ ಹಾಕಿದ್ದಾರೆ. ಇದು ಯಾವ ನಿಯಮ? ಇದು ಮಂಗಳೂರಿಗೆ ಅದರದಾದಂಥ ಗೌರವ ಇದೆ. ಇದು ಏನು ಉತ್ತರ ಭಾರತ ಅಲ್ಲ. ತಮ್ಮ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಅವರನ್ನು ಕೂಡಿ ಹಾಕಿ ನೀವು ನಮ್ಮ ತೀರ್ಮಾನಕ್ಕೆ ಒಪ್ಪಲಿಲ್ಲ ಅಂದರೆ ನಿಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಎಷ್ಟು ಸರಿ? ಈಗ ಅವರು VC ಅವರು ಇದರಿಂದಾಗಿ ಒಂದು ರೀತಿಯ ಒತ್ತಡಕ್ಕೊಳಗಾಗಿದ್ದಾರೆ. ಈಗ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ಈ ರೀತಿಯ ಕಾರ್ಯಕ್ರಮಗಳಿಗೆ ಬಹುಶಃ ಒಪ್ಪಿಗೆಯನ್ನು ಕೊಡೋದಿಲ್ಲ ಅನ್ನುವಂಥದ್ದು. ಯಾಕಂದರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯೂನಿವರ್ಸಿಟಿ ಕ್ಯಾಂಪಸ್ಗಳು ಅಧಿಕೃತ ವೇದಿಕೆ ಆಗಬಾರ್ದು. ಅವರ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಧರ್ಮಗಳ ಸಮುದಾಯಗಳ ಹಬ್ಬಗಳನ್ನು ಸೌಹಾರ್ದಯುತವಾಗಿ ಆಚರಣೆ ಮಾಡಿದರೆ ನಮಗೆ ಅದರ ಬಗ್ಗೆ ತಕರಾರಿಲ್ಲ, ನಾವು ಅದನ್ನು ಪ್ರೋತ್ಸಾಹಿಸ್ತೀವಿ ಎಲ್ಲ ರೀತಿಯದ್ದು ಮಾಡೋದಾದರೆ. ಆದರೆ ಯೂನಿವರ್ಸಿಟಿಯೇ ಮಾಡಬೇಕು ಮತ್ತು ಮಂಗಳ ಆಡಿಟೋರಿಯಮಲ್ಲಿ ಆಗಬೇಕು ಮತ್ತು ಹೊರಗಡೆಯವರು ಬಂದು ಬೇರೆ ಬೇರೆ ಸಂಘ ಸಂಸ್ಥೆಯವರು ಬಂದು ಅದನ್ನು ಆಯೋಜಿಸಲಿಕ್ಕೂ ಅವಕಾಶ ಕೊಡಬೇಕು ಅನ್ನುವಂಥದ್ದು ಯಾವ ಕಾರಣಕ್ಕೂ ಒಪ್ಪತಕ್ಕದಲ್ಲ. ನಮ್ಮ ಶಾಸಕ ವೇದವ್ಯಾಸ ಕಾಮತ್ ಅವರು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಗಣೇಶ ಹಬ್ಬ ಮಾಡಲಿಕ್ಕೆ ನಮ್ಮದೇ ನಾವು ಮಾಡಲೇಬೇಕು. ಇಲ್ಲಿ ಯಾಕೆ ಈ ಥರ ಅವರು ಇದು ಮಾಡ್ತಾ ಇದ್ದಾರೆ, ಅವರ ಗೂಂಡಾಗಿರಿ ಮಾಡ್ತಾ ಇದ್ದಾರೆ? ವೇದವ್ಯಾಸಿಗೆ ಈ ರೀತಿಯೆಲ್ಲ ನೀವು ಬಂದು ಚೇಂಬರಲ್ಲಿ ಮಾತಾಡೋದು, VC ಅಂದರೆ ಯಾರು ಅಂದ್ಕೊಂಡಿದ್ದೀರಿ ನೀವು? ಯಾವ ಕಾರಣಕ್ಕೂ ಈ ಜನತೆ ಈ ರೀತಿಯ ಗೂಂಡಾಗಿರಿ, BJP ತನ್ನ ಗೂಂಡಾಗಿರಿ ಮೂಲಕ ತನ್ನ ತಾಲಿಬಾನಿ ಸಂಸ್ಕೃತಿಯನ್ನು ತೋರಿಸಲಿಕ್ಕೆ ನಾವು ಯಾವತ್ತೂ ಇಲ್ಲಿ ಬಿಡೋಲ್ಲ. ನಮ್ಮ NSU ಆಗಲಿ, ನಮ್ಮ SFI ಆಗಲಿ, ಎಲ್ಲ ರೀತಿಯಲ್ಲಿ ನಾವೆಲ್ಲ ಸೇರಿ ಏನು ಇಂಡಿಯಾ ಇದೆ, ಇಂಡಿಯಾದ ಮೂಲಕ ಎದುರು ಮಾಡೋದು ಖಂಡಿತ. ಇಡೀಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನಾನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.